ಅಂತ ಈ ತನ್ಮಧ್ಯೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಓಂಕಾರವನ್ನೇ ಸಂಸ್ಕೃತಿಸಿದ ವೇಳೆ ಓಂಕಾರವೇ ಸಾಕಾರವೆಂದು ನಿನ್ನ ಸಾಕ್ಷಾತ್ಕಾರವಾಯಿತಮ್ಮ. ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣಿಯೂ ಅಭಯಂಕರಿಯೂ ಆದ ತವ ಸನ್ನಿಧಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಸದುದ್ದೇಶ ಸಕಾರಣ ಇರಬೇಡವೇ? ತಿಳಿಸಿ ಉದ್ಧರಿಸಮ್ಮ. ನಮಗೆ ತನ ಕಾರ್ಯಗಳೇನುಂಟು ಮಾತೆ ನೀ ತಿಳುಗುತ್ತ ಸಕಲವನು ಸಂಪ್ರೀತಿಯೊಳಬೇಕು. ಜಯತು ಜಯತು ಆದಿವಾಯೇ ಪ್ರಣವವೇ ದಿವ್ಯ ಪ್ರಣತಿಯಾಗಿ ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಲ್ಪಟ್ಟಿತು ತಾಯಿ. ಪ್ರಣತಿ ಎಂದರೆ ದಿವ್ಯಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವಂತಹ ಅರ್ಥವನ್ನು ಧ್ವನಿಸುತ್ತದೆ. ಆದ್ದರಿಂದ ನಾವು ಬಾಗಿದ್ದೇವಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ನಿನ್ನನ್ನು ಆದಿಮಾಯಾ ಎನ್ನುವ ಹಾಗೆ ಭಕ್ತಿಯಿಂದ ತೆಗೆಯುತ್ತಾ ಇದ್ದೇವಮ್ಮ. ನಿತ್ಯ ನಿರ್ಮಲೆಯಾದಂತಹ ನೀನೇ ನಮ್ಮ ಸೃಷ್ಟಿಗೆ ಕಾರಣಳು ಎಂದಾದ ಬಳಿಕ ಮುಂದೆ ನಾವು ಮಾಡಬೇಕಾದಂತಹ ಘನತರವಾದ ಉದ್ಯೋಗಗಳಾದರೂ ಯಾವುದು ಸಕಲವನ್ನು ತಿಳಿಸಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ನೀನಲ್ಲದೆ ಅನ್ಯರಾರಿಹರು ನಮ್ಮ ಸಾನುರಾಗದೋಡಿನ್ನು ಹಚ್ಚಿತು ಬದುಕು ಜ್ಞಾನ ವಿಹೀನರಾಗಿರಲು ಜಯತು ಆದಿವಾಯೇ ಜನನಿಯೇ. ಓ ಇಚ್ಛಾಶಕ್ತಿ ಸಂಯುಕ್ತಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರದಿರಿಸಿಗೆ ನಾಮ ಹರುಷದಿ ಮೂವರಿಗೆ ಇದು ಕಾರ್ಯ ಮೂಲಕ್ಕೆ ಒರೆದ ಬೇಹದ ನಿಮಗೆ ಜನ್ಮರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣಿ ಕಟ್ಟಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಾ ಇರುವ ನೀನೇ ಬ್ರಹ್ಮ. ಧನ್ಯನಾದನಮ್ಮ.
ನೀಲವರ್ಣದಿಂದ ಕಂಗೊಳಿಸುತ್ತಾ ಇರುವ ನೀನೇ ಹರಿ. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದೊಪ್ಪು ನೀನೇ ಹರ. ಪಾವನನಾದೆ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘಣಕಾರಿಯಾಗುವುದಕ್ಕಿದೆ. ಯಾವುದಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರೆಗೂ ಇರುವುದಕ್ಕೆ ತಾಣ, ಮಾಡುವುದಕ್ಕೆ ಉದ್ಯೋಗವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ದಯಪಾಲಿಸಮ್ಮ. ಸತ್ವರಜನದಮವೆನು ದಿಪ್ಪ ಗುಣ ಮೂರು ಮತ್ತೆ ರಜನ ಗುಣನಿ ನಿತ್ಯ ಸಿರಿನಲ್ಲಿ ವಿಧಾತನು ಸಾತ್ವಿಕವೇ ಮರಿಯು ತೋರಿಯೇ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಜಿಸುವ ಕಾರ್ಯವನ್ನು ಮಾಡು. ಇಚ್ಛೆಯಂತಾಗಲಮ್ಮ. ಹರಿ, ಮಾತೆ. ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನ ಅಜ್ಞಾನುವರ್ತಿಯಾಗುತ್ತೇನಮ್ಮ. ಹರ, ಜನನಿ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿನ್ನಾಜ್ಞೆಯೇ ಶಿರೋಧಾರ್ಯ. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಮುಂದೆ ಕಷ್ಟವಾದರೆ ಕಷ್ಟ ಬಂದಿರಿ. ಕಷ್ಟಗಳ ನಿಷ್ಠೆಯು ಬರಿಸಲು ಕೊಟ್ಟು ದರ್ಶನ ಇಷ್ಟದಿ ಪರದಿಂದ ಭಯವಿದ್ದೈದ ಮಕ್ಕಳೇ, ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜಯ ಜಯ. ಶುಭವಾಗಲಿ. ಜಯ ಜಯ. ಶುಭವಾಗಲಿ. ತಿರುವೆರಳಿನಲ್ಲಿ ಹೊರಗಡೆ ದಾನವರೀರುಸುತ್ತಲಿ
ಏನ ಚರಿಯೋ ಎತ್ತ ನೋಡಿದರತ್ತ ಜಲರಾಶಿ, ಈ ಜಲರಾಶಿಯ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ. ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಆಚೆ ಈಚೆ ಮೇಲೆ ಕೆಳಗೆ ಎಲ್ಲಿ ನೋಡಿದರೂ ಕತ್ತಲೆಯ ಮೊತ್ತ. ಸ್ಪರ್ಶ ಮಾತ್ರದಿಂದಲೇ ನಾನು ಜಲದಿಯಲ್ಲಿದ್ದೇನೆ ಎನ್ನುವುದು ವೇದ್ಯವಾಯಿತು. ಆದರೆ ದೀರ್ಘದೇಹಿಯಾದಂತಹ ನನ್ನ ಹುಟ್ಟು ಯಾರಿಂದ, ಯಾಕಾಗಿ ಎನ್ನುವುದು ತಿಳಿಯದೇ ಹೋಯಿತು. ಕೇಳೋಣ ಅಂತ ಹೋದರೆ ಸನಿಹದಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಹಾಗಿದ್ರೆ ಪ್ರಶ್ನೆಯಾಗಿಯೇ ಉಳಿಯಬಾರದು, ಉತ್ತರವನ್ನು ಪಡೆದುಕೊಳ್ಳಬೇಕು. ನೋಡೋಣ, ಜಲದಿಯಲ್ಲಿ ಸ್ವಲ್ಪ ಆಚೆ ಈಚೆ ಹೋಗುತ್ತೇನೆ, ಯಾರಾದರೂ ಸಿಕ್ಕರೆ ವಿಚಾರಿಸುತ್ತೇನೆ. ನೀನು ಎಲ್ಲಿಂದ ಬಂದೆ? ನೀನು ಎಷ್ಟು ದೂರದಿಂದ ಬಂದೆ? ನೀನು ಯಾಕೆ ಇಲ್ಲಿಗೆ ಬಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನೀನು ಇಲ್ಲಿ ಏನು ಮಾಡುತ್ತಾ ಇರುವೆ? ನೀನೆಂತದ್ದು ಮಾಡುವುದಿಲ್ಲ, ನಾನು ಇಲ್ಲಿ ಹುಡುಕುವುದು. ನಾನು ಅದನ್ನೇ ಮಾಡುವುದು. ಏನು? ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ನೀನಲ್ಲದೆ ಬೇರೆ ಯಾರು ಇಲ್ಲಿ ಕಾಣಿಸುತ್ತಾ ಇಲ್ಲ. ಕತ್ತಲೆಯಲ್ಲಿ ಎಂಥದ್ದೂ ಕಾಣುವುದಿಲ್ಲ. ನಾವೀರುವರೇ ಜಲದಲ್ಲಿ ಇದ್ದೇವೆ ಎಂದಾದ ಮೇಲೆ ನಾವೀರುವರು ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಸರಿ, ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ, ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ. ಪ್ರೀತಿ ವಿಶ್ವಾಸ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎಂದರೆ ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೇ. ತಮ್ಮ ಅಣ್ಣ ಇಷ್ಟು ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೇ ಓರ್ವ ಕಾಣಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೀಗೆ
ತಮ್ಮ ಎನ್ನುವ ಹಾಗೆ ಕರೆಯಬಹುದು. ಸರಿ. ಮೂರನೆಯವರಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಸರಿ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡವೇ ಬೇಡ. ಕರೆಯುವುದಕ್ಕೆ ಹಿತವಾದ್ರೆ ಸಾಕು, ಸುಖವಾದ್ರೆ ಸಾಕು. ಸರಿ. ತಮ್ಮ, ಅಣ್ಣ. ನಾನು ಹಿರಿಯವ, ಹಾ. ನನಗೆ ನೀನ ಹೆಸರಿಡು. ಅಣ್ಣ. ತಮ್ಮ, ನಿನಗೆ ನಾನೇ ನಾಮ ಇಡುತ್ತೇನೆ. ಆಗಲಿ. ಅಣ್ಣ. ಆ, ನಿನ್ನ ಮುಖವನ್ನು ನೋಡಿ ನಿನಗೆ ನಾನಿಡುವ ಹೆಸರೇನವಲ್ಲಯ್ಯ. ಏನು? ನೀನು ಮಧು. ಹಾಗಿದ್ದರ ನಿನ್ನ ಅಣ್ಣ ಮಧುವನ. ಮಧು ಅಣ್ಣ. ಮಧು ಅಣ್ಣ. ಮಧು. ನಾನು ಅದಕ್ಕೆ ಪೂರಕವಾದ ಹೆಸರು ನಿನಗಾಗಬೇಕು. ಹಾ. ನಾನು ಮಧುವಾದ್ರ ನಾನು ನೀನು ಕೈತಬ. ಮಧು. ಹಸಿವೆ. ಈ ಭಾಗದಲ್ಲಿ ಏನೋ ಚುರು ಚುರು. ಅದುವೇ ಹಸಿವೆ ಅಲ್ಲವೇನು? ಹಸಿವೆಯ? ನಿಜ. ಅಣ್ಣ, ಏನು? ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಕಾಡುತ್ತಾ ಇದ್ದ ಜಲದಿ. ಜಲದಿಯನ್ನು ಬಡಿಯೋಣ, ಆ, ಜಲದಿಯನ್ನು ಕದಡೋಣ. ಆ. ಜಲದ ಅಡಿಭಾಗದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಮೆಲ್ಲೋಣ. ಪ್ರಾರಂಭಿಸೋಣ. ಕಮಲದ ಮೇಲೆ ಕುಳಿತಿದ್ದಾನೆ, ನೋಡಬೇಡುವ.
ಹಿಡ್ಕೋ ತಪ್ಪಿಸಿಕೊಂಡ ಇಲ್ಲ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು ಅರಸುತ್ತ ಮುನ್ನಡೆ ತೊಲಗಿ ನಿರಾಯೋಗ ಮಾಡಿಯು ನಡಿನಲಾಭನು ತೊರೆದು ನಿದ್ರೆಯ ಕುಳಿತಿರಲು ಗಿರುನಗೆಯ ಬೀರುವುದಲ್ಲವನಲ್ಲಿ ಯೋಗನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಮತ್ತು ಬೊಬ್ಬೆ ಯಾಕೆ? ಅದು ನಮ್ಮ ಅಭ್ಯಾಸ. ಹೌದೇ? ಬೊಬ್ಬೆ ಇಲ್ಲದಿದ್ದರೆ ನಮಗೆ ಶಬ್ದ ಸಿಗುವುದಿಲ್ಲ. ನಿಮ್ಮ ಹುಟ್ಟೆ ಬೊಬ್ಬೆಯಲ್ಲಿ, ನಿಮ್ಮ ಬದುಕು ಬೊಬ್ಬೆಯಲ್ಲಿ, ನಿಮ್ಮ ಸಾವು ಬೊಬ್ಬೆಯಲ್ಲಿ. ಆ ಮೂರನೇದ್ದು ಸರಿಯಾಗ್ಲಿಲ್ಲ. ನನಗೆ ಸಾಯಿಸುವುದು ಬೊಬ್ಬೆಯಿಂದ. ಅದನ್ನು ಹಿಂದೆ ತಕ್ಕೊಂಡಿದ್ದೇನೆ. ಸರಿ, ಮುಂದುವರಿಸಿ. ಆಗಲಿ. ಎಲ್ಲೋ ಆ, ನಮ್ಮನ್ನು ನೀನು ದೂರದಿಂದಲೇ ಕಂಡೆ. ಆ, ನೀನು ನಗೆಯನ್ನು ಬೀರಿದೆ. ಆ, ನೀನು ಕುಳಿತದ್ದು ಜಲದಿಯಲ್ಲಿ ಅಲ್ವೋ? ನೀರ ಮೇಲೆ ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ಹೇಳ? ಮುಗೀತಾ? ಏ ಭಂಡನೆ, ಆ, ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಆ, ಹೋದ ಎನ್ನುವ ಹಾಗೆ ನೀನು ಹೇಳಬೇಕು. ಆ, ನಿನ್ನನ್ನು ವಿಚಾರಿಸುವವರು ಯಾರು ಅಲ್ಲಯೋ? ಯಾರು? ಧೀರ, ನೀರು ಶೂರ, ಗಂಭೀರ ಮಾಧು, ನಾವೇ. ನೀವು ಧೀರ ಮಧು ಕೈ ನೀವು
ಕೈಟಭ ಶಹಬಾಸ್ ಊರಿತೋಷವಂತೆ ದಿಟವು ಅಂದ್ರೆ ಬಹಳ ಸಂತೋಷವಾಯಿತು. ಆಗದೆ ಇದ್ದೀತ ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ಕಾಣುವಾಗ ನಿಮಗೆ ಸರಿಯೇ ಇಲ್ಲ. ನೀನು ಹೇಳಿದ್ದು ತಪ್ಪಾಯ್ತು. ತಪ್ಪು ಹೇಳಬೇಡ. ಛೇ ಇಲ್ಲಪ್ಪ, ವಿಷಯ ಏನುವಲ್ಲ. ನಾ ತಪ್ಪಲಾರೆ. ನೀ ತಪ್ಪು ಮಾತಾಡ್ತಾ ಇದ್ದಿ. ಇಲ್ಲಪ್ಪ, ಸರಿ ಇಲ್ಲ ಅಂತಲ್ಲ, ಮತ್ತೆ ಸರಿ ಸಮಾನರು ಇಲ್ಲ ಅಂತ ಆಗಬೇಕು. ನಿಮಗೆ ಸರಿ ಉಂಟಾ? ಉಂಟಾ? ಸರಿ ಇಲ್ಲದೇನು ನಮಗೆ? ನಿಮಗೆ ಸರಿಯಾದದ್ದು ಇಲ್ಲಿ ಏನಾದ್ರೂ ಉಂಟಾ? ಹಾಗೆ ಹೇಳು. ನಿಮಗೆ ಇಲ್ಲಿ ಸರಿಯಾದದ್ದು ಇಲ್ಲ ಅಂತ ಹೇಳು. ಇಲ್ಲ. ನಿನಗೆ ಸರಿ ಉಂಟಾ ಅಂತ ಹೇಳಿದ್ರೆ ಅರ್ಥ ಬೇರೆ ಆಯ್ತದು. ಅಚ್ಚೇ, ನಿಮಗೆ ಅರ್ಥ ಬೇಕಿದ್ರೆ ತಮ್ಮನಲ್ಲಿ ಕೇಳು. ಏನು ಅವ ಕಲಿಸ್ತಾನೆ. ನಿಮಗೆ ನೀವೇ ಸಾಟಿ, ನನಗೆ ನಾನೇ ಸಾಟಿ. ಸರಿ. ಈ ವೇಳೆಯಲ್ಲಿ ನನ್ನ ಮುಂಭಾಗದಲ್ಲಿ ಬಂದು ಪ್ರಶ್ನೆ ಇಟ್ಟಿದ್ದೀರಿ. ಹೌದು. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಬಂಡ. ನಮ್ಮ ಅಣ್ಣ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಅದೇ ನಿಮ್ಮ ಪ್ರಶ್ನೆ ಹೌದಲ್ಲ. ಈಗ ಮೊದಲಪ್ಪನನ್ನು ಕಂಡಿದ್ದೀರಿ, ಅವನನ್ನು ಬೆನ್ನಟ್ಟಿ ಬಂದಿದ್ದೀರಿ, ಅವ ನಿಮಗೆ ಸಿಗಲಿಲ್ಲ. ನೀವು ಹಿಡಿಯುವುದರಲ್ಲಿ ಹಿಂದೆ ಅಲ್ವೋ? ನಾವು ಓಡುವುದರಲ್ಲಿ ಹಿಂದೆ. ಯಾಕೆ ಬಲ್ಲ? ಯಾಕೆ? ನಾವು ಭಾರ. ನೀವು ಭಾರಪ್ಪ. ನಮ್ಮ ಶರೀರವು ದೊಡ್ಡದು. ಅದು ಇವ ಬರುವಾಗಲೇ ಗೊತ್ತಾಗಿದೆ ಭಾರ ಅಂತ, ಆಚೆಯೋ ಈಚೆಯೋ ಅಂತ. ನಮಗೆ ಓಡುವುದಕ್ಕೆ ಕಷ್ಟ ಆಗುತ್ತದೆ. ಹೌದು ಹೌದು. ಹಾಗೆಂದು ಅವ ಹಗುರ. ಹಾಗಾಗಿ ಅವ ಓಡಿದ. ನಮಗೆ ಓಡ್ಲಿಕ್ಕೆ ಆಗ್ಲಿಲ್ಲ. ನಾವು ಭಾರ. ನೀವು ಓಡ್ಲಿಕ್ಕಿರುವವರಲ್ಲ. ನೋಡು, ನಾವು ಓಡಿಸಲಿಕ್ಕೆ ಇರುವವರು ಮಾತ್ರ. ಸತ್ಯ. ನಾವು ಜಲದಲ್ಲಿ ನಮ್ಮ ಕಾಲು ಮುಳುಗಿದೆ. ಮೊಣಕಾಲು ಪರ್ಯಂತ ತೇಲುತ್ತಾ ಇರುವೆ. ನಿಜ. ನೀನು ಹಗುರ, ನಾವು ಭಾರ. ಇರಲಿ. ಆದರೂ ಹಗುರದ ನನ್ನ ಬಳಿ ಬಂದು ಕೇಳಿದಿರಿ. ಹೌದೌದು. ಮೊದಲಿಗನ ನಾಕಾಣೆ ನಾಕಾಣೆಯೋ ಎಂಟೋಣೆಯೋ ಅಲ್ಲ 9 ಆಣೆ. ನಾನು ಮೊದಲಿಗನನ್ನು ನೋಡ್ಲಿಲ್ಲ. ನೀನು ನೋಡ್ಲಿಲ್ಲ. ಹಾಗೆಂದು ನಾನು ಸಾಮಾನ್ಯನಲ್ಲ. ಏನು? ಅಖಂಡವಾದ ಈ ಜಲಧಿಯ ಅಧಿಕಾರಿ ಶ್ರೀಮನ್ನಾರಾಯಣ. ಏನು? ನಮ್ಮಂತ ಪರಾಕ್ರಮಿಗಳು ಈ ಜಲದಲ್ಲಿರುತ್ತೋ? ಜಲದಿಗೆ ಒಡೆಯ ನಾನು ಎನ್ನುವ ಹಾಗೆ ಕಲಹ ಬೇಡ ಎಲವೋ ಮೂಟ. ನೀನು ಜಲದಿಗೆ ಒಡೆಯ ಹೌದು ಅಂತಾದ್ರೆ ನಮ್ಮ ಪ್ರಶ್ನೆ ಕೇಳು. ಏನು? ಮೊದಲು ಒಬ್ಬರನ್ನು ಕಂಡಿದ್ದೇವೆ ಎಂದು ಹೇಳಿದವಲ್ಲ, ಅವನಿಗೆ 5 ಶಿರ, ನಿನಗೆ 1 ಶಿರ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ಕಿರುನಗೆ ಬೀರುತ್ತಿರುವಿ. ಅವನನ್ನು ನೀನು ತೋರಿಸದೆ ಹೋದ್ರೆ ಅಲ್ಲಿಗೆ ಹಲ್ಲು ತಾಗದಾಗೆ ñಕ 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 ಜಗಿದು ನುಂಗಿ ಆಮೇಲೆ ನೀರು ಕುಡಿತೇವೆ. ಹೌದಾ? ನೀ ಗ್ರಹಿಸಿದಷ್ಟು ಸುಲಭ ಅಲ್ಲ. ಏನು ನಾ ರಕ್ಷಿಸಬಲ್ಲೆ ಅಂತ ಅವನೇ ನನ್ನ ಬಳಿಗೆ ಬಂದಿದ್ದಾನೆ. ಬಿಟ್ಟುಕೊಡು. 5 ತಲೆಯವನೇ 1 ತಲೆಯ ನನ್ನಡಿಗೆ ಬಾಗಿದ್ದಾನೆ. ಬಿಟ್ಟುಕೊಡು. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗೆ ಇಬ್ಬರಿಗೂ ಎಚ್ಚರಿಕೆ. ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಬೇಕು ಅಂತಿದ್ದರೆ ನಿಮಗೆ ಬೇಕಾದ್ದನ್ನು ಕೊಡಬಲ್ಲೆ. ಪಡೆಯುವವನಲ್ಲಿ ದೀನತೆ ಬೇಕು, ಅರ್ಥತೆ ಬೇಕು. ಪಾತಕಾಣತರಾಗಿ ದೇಹಿ ಅಂತ ಕೇಳಿಕೊಳ್ಳಿ, ಅರ್ಥತ್ರಾಣ ಪರಾಯಣನಾಗಿ ನೀಡಬಲ್ಲೆ. ಮಳೆತು ಬಂದ್ರೆ ತಲೆ ಕಾಲ ಬಿಡದಲ್ಲಿದ್ದು. ನಾವು ಮಾನಧನರು, ದೀನರಾಗಿ ನಿನ್ನಲ್ಲಿ ಕೇಳುವವರೇ ಅಲ್ಲ. ಅವ ನಮ್ಮ ಆಹಾರ, ಅದನ್ನು ನಿನ್ನಲ್ಲಿ ಕೇಳಬೇಕಾದ ಅಗತ್ಯ ಇಲ್ಲ. ಬಿಟ್ಟು ಕೊಡದೆ ಇದ್ರೆ ಏನು ಒಳ್ಳೆಯದೇ ಆಯಿತು. ಒಂದರೊಂದಿಗೆ ಇನ್ನೊಂದು ಉಚಿತ. ಒಂದಕ್ಕೆ ಒಂದು ಉಚಿತ. ಒಂದನ್ನು ತಮ್ಮ ಮುಗಿಸುತ್ತಾನೆ, ಇನ್ನೊಂದನ್ನು ನಾನು ಮುಗಿಸುತ್ತೇನೆ. ಒಂದನ್ನು ಕೇಳಲಿಕ್ಕೆ ಬಂದ 2 ಉಚಿತವಾಗಿ ಪಡೆಯಬಲ್ಲೆ. ಯಾಕೆ ಇಷ್ಟು ಔಚಿತ್ಯ ಬಲ್ಲಿರಾ? ಯಾಕೆ? ನೀವು
ನೀವು ನನ್ನ ನುಂಗುತ್ತೇನೆ ಅಂತ ಮನಸ್ಸು ಮಾಡಿದ್ರೆ ಇಳಿಯುವ ತುತ್ತಲ್ಲ ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ನಮಗೆ ಗೊತ್ತುಂಟು. ಮಧ್ಯದಲ್ಲಿಯೇ ಸಿಕ್ಕಿಯೇನು? ಮಧ್ಯದಲ್ಲಿ ಮಧ್ಯ ನೀರು ಹಾಕಿ ಇಳಿಸಿಯವು. ಒಳಗೆ ಹೋದ್ರೆ ನಿಮ್ಮನ್ನು ಹೆಚ್ಚು ಕುಣಿಸಿಯೇನು? ಅದನ್ನು ಪಕ್ಕನೆ ವಿಸರ್ಜನೆ ಮಾಡಿಯವು. ವಿಸರ್ಜನೆ ನಿಮ್ಮತ್ತೋ ನಮ್ಮದ್ದು? ಯಾತ್ರೆ ಆಗುವಾಗ ತೋರಿಸಿಯೇನು? ಅವಸರ ಮಾಡಬೇಡ. ಅವ ಒಂದು ಮಾತು ಹೇಳಿದ್ದಾನೆ, ನಿಮ್ಮ ಗಂಟಲಿಗೆ ನಾನು ಸಿಲುಕಿಕೊಂಡೇನು ಎನ್ನುವ ಹಾಗೆ. ಆಯಾಸವಾಗಿರುವಾಗ, ಹಸಿವೆ ಇರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ಅವನನ್ನು ತಿನ್ನೋಣ. ಆದ್ರೆ ನಮ್ಮೊಳಗಿನ ಪಾಲಿನ ವ್ಯವಸ್ಥೆ ನಾವು ಈಗಲೇ ಮಾಡುವ. ಅಣ್ಣ ಹುಟ್ಟಿ ಕೆಲವು ದಿವಸ ಆಗಲಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಪಾಲ. ನಾಳೆ ನಮ್ಮೊಳಗೆ ಸಮಸ್ಯೆ ಹುಟ್ಟಿಕೊಳ್ಳಬಾರದು ಎಂದಿದ್ದರೆ ಅಣ್ಣ ತಮ್ಮಂದಿರಾದಂತ ನಮಗೆ ಒಳ್ಳೆದಿರುವಾಗಲೇ ಪಾಲು ಮಾಡಿಕೊಳ್ಳುವುದು ಒಳ್ಳೆಯದು. ಅಣ್ಣ ನೀನು ಪಾಲು ಮಾಡು, ನಾನು ಒಪ್ಪಿಕೊಳ್ತೇನೆ. ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ನನಗೆ ಕಡಿಮೆಯಾ? ನಿನಗೆ ಈಗಲಾದ್ರೂ ಗೊತ್ತಾಯ್ತಲ್ಲ. ನನಗೆ ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು. ಆ ಪಾಲು ಬೇಡ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಹೀಗೆ ಮಾಡೋಣ. ಹೇಗೆ? ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಅವನ ಸೊಂಟದಿಂದ ಕೆಳಗೆ ಏನುಂಟು ಅಂತೊಮ್ಮೆ ನೋಡಿ ಬಿಡ್ತೇನೆ. 2 ದಂಟಿನ ಹಾಗೆ ಸಪೂರದ 2 ಕಾಲುಂಟು. ಅಣ್ಣ ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚು ಹೌದು. ಹಾಗೆಂದು ಅವನ ತೊಡೆಯ ಮಾಂಸದ ಮೇಲೆ ನನಗೆ ಆಸಕ್ತಿ ಅಲ್ಲ, ಅವನ ಮೆದುಳಿನ ಮಾಂಸದ ಮೇಲೆ ಆಸಕ್ತಿ. ಯಾಕೆ ಬಲ್ಲಯೋ? ಜಾಣನಿದ್ದಾನೆ, ಜಾಣತನದ ಮಾತುಗಳನ್ನಾಡಿದ್ದಾನೆ. ನಾವೀರ್ವರು ಅವನ ಮೆದುಳಿನ ಒಂದೊಂದು ತುಂಡು ಮಾಂಸವನ್ನು ಸವಿಯಲೇಬೇಕು. ಅದಕ್ಕೆ ಹೀಗೆ ಮಾಡೋಣ. ಎಡಗೈ ಎಡಗಾಲು ನೀನು ಹಿಡಿ, ಬಲಗೈ ಬಲಗಾಲು ನಾನು ಹಿಡಿಯುತ್ತೇನೆ. ಈರ್ವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಆಗ ಶರೀರ ಹೀಗೆ ಸಿಗೀತದೆ. ನಿನಗೆ ಹೆಚ್ಚು ಸಿಕ್ಕಿದ್ರೆ ನಿನಗೆ, ನನಗಾದ್ರೆ ನನಗೆ. ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದುಕೊಳ್ಳೋಣ. ಕಾಲದಿ ಧನುಜರಲಿ ಜಯ ಸೇರದಿರುತ್ತೀರೇ, ನಡೆದ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನು. ಹನನಗೊಳಿದುರೆ ಕಪಟ
ಬೆಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯ ಅಪಜಯ ಎನ್ನುವುದು ನಿರ್ಣಯವಾಗುತ್ತಾ ಇಲ್ಲ. ಇವರನ್ನು ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ. ಯುಕ್ತಿ ಬರಲಿ ನೋಡೋಣ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಆಶ್ಚರ್ಯವಂತೆ ನಾವು ಚಲಿಸುವುದೇ ಅಚ್ಚರಿಯದ ಭಟರಬಹುದು ಸಂಗರದಲ್ಲಿ ಮೆಚ್ಚಿದೆ. ಬಲಿರೆ ಹಬ್ಬುರೆ ಪೂತುರೆ ಮಜರೆ ಮಜ ಪೂತು ಪೂತು ಪೂತು. ಹೊಸ ಹೊಸ ಶಬ್ದಗಳು. ನಮ್ಮ ಜೀವನದಲ್ಲಿ ಇಂತಹ ಶಬ್ದಗಳನ್ನು ನಾವು ಕೇಳಲಿಲ್ಲ. ಹೌದೇ? ಅದರಲ್ಲಿಯೂ ಕೊನೆಗೆ ನೀನು ಹೇಳಿದ ಶಬ್ದ ಉಂಟಲ್ಲ, ಏನು ಹಿತವಾಗಿದೆ ಆ ಶಬ್ದ. ಎರಡಕ್ಕರದ ಶಬ್ದ ಕೂತು. ಆ, ತಮ್ಮ ಅಣ್ಣ, ನೀನು ಸಣ್ಣವ, ನೀನು ದೊಡ್ಡವ, ನಾನು ದೊಡ್ಡ ಬೂತು, ನಾನು ಸಣ್ಣವ ಸಣ್ಣ ಬೂತು, ಇವ ಅವ ಮರಿ ಬೂತು, ಇಲ್ಲ ಅಂತಾದ್ರೆ ಮುಜೆ ಬೂತು, ಅಲ್ಲ ಅಂತಾದ್ರೆ ತುಜೆ ಬೂತು, ಎಂತದು? ತುಜೆ ಬೂತು. ಆದ್ರೂ ಆ ಪೂತು ಎನ್ನುವ ಶಬ್ದವನ್ನು ಕೇಳಿದಾಗ ಹೌದು, ಆಗುವಂತಹ ಆನಂದ ಹೇಳ ತೀರದು. ಇವ ಇಷ್ಟು ಮಾತನಾಡಿದ್ದರಲ್ಲಿ ಉಂಟಲ್ಲ, ಸಾಹಿತ್ಯ ಭರಿತವಾದ ಶಬ್ದ ಅಂದ್ರೆ ಪೂತು. ಈಗ ನಿಮಗೆ ಅರ್ಥ ಆಯ್ತಾ? ಹೌದೌದು, ನಿನಗೆ ಅರ್ಥ ಆಯ್ತಾ? ಆಯ್ತಾಯ್ತು. ಮತ್ತೆ ನೀನು ಹೇಳ್ತಿ ಅವನಲ್ಲಿ ಅರ್ಥ ಕಲಿತ. ಅಲ್ಲ, ಪೂತು ಕೇಳುವುದು ಅರ್ಥ ಆಯ್ತು. ಪೂತು ಎನ್ನುವುದು ಅರ್ಥ ಆಯ್ತು. ಅಷ್ಟೇ. ಅರ್ಥ ಕಲೀಲಿಕ್ಕೆ ನಿನ್ನಲ್ಲಿ ಹೇಳಿದ್ದು, ನಮಗೆಲ್ಲ. ಸರಿ, ಯಾಕೆ ಹೊಗಳಿದೆ? ಈಗ ನೀವು ಕೊಡುವುದು ನಾನು ಕೊಟ್ಟದ್ದನ್ನೇ ಅಲ್ವಾ? ಹೌದೌದು. ಅಷ್ಟೇ, ನಾವು ಮತ್ತೆ ಇಟ್ಕೊಳ್ಳುವುದಿಲ್ಲ ಯಾವುದನ್ನು. ಆದರೆ ಈ ಹೊಗಳಿಕೆ ಯಾಕೆ ಬಂದಿಲ್ಲ? ಯಾಕೆ? ನೀವು ಮಾಡಿದ ಹೋರಾಟಕ್ಕೆ 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೀರಿ. ಸರಿ, ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ನೀವು ತಾಗುವುದ? ಹೌದೌದು. ತಾಗಲಿಕ್ಕೆ ನಾನ ಅಲ್ಲ, ತಾಗುವುದೇ ಅಲ್ಲ, ನಾ ಸೋತವ. ಹಾಗೆ ಹೇಳು. ನೀವು ಗೆದ್ದವರು. ಇಷ್ಟರವರೆಗೆ ಮಾಡಿದ ಈ ಸಂಗ್ರಾಮದಲ್ಲಿ ಎಷ್ಟು ಹೋರಾಟ ಮಾಡಿದ ನಿಮ್ಮನ್ನು ಹೀಗೆ ಬಿಡುವುದೇ? ಮತ್ತೇನು ಮಾಡುದು? ನಿಮಗೆ ಏನಾದರೂ ಕೊಡುವುದು ಬೇಡವೇ? ಅದಕ್ಕೆ ಬೇಕಾಗಿ ಗೆದ್ದಂತಹ ನೀವು ಕೇಳಿಕೊಳ್ಳಿ. ಕೇಳಿದ್ದನ್ನು ನಾ ಕೊಡುವೆ, ಕೇಳಿ. ಎಲ್ಲೋ ಆ, ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರುವರು ಕೊಡ್ತೇವೆ. ನೀವು ಕೊಡುವುದಾ? ಮತ್ತೆ ನಾ ಕೊಡುವೆ ಅಂತ ಹೇಳಿದ್ದು. ಆಗ ನಿನಗೆ ಒಮ್ಮೊಮ್ಮೆ ತಲೆಗೆ ಹೋಗುತ್ತಿಲ್ವೋ? ನೀನು ಕೇಳಿ ಅಂತ ಹೇಳಿದ್ದಲ್ವ? ಹೌದು, ಕೊಡ್ತೇವೆ. ನಾ ಕೊಡುತ್ತೇನೆ, ನೀವು ಕೇಳಿ. ಆಗ ಅದು ನೀನು ಹೇಳಿದ್ದು ಹಾಗೆ ಅಲ್ವಾ? ಆ? ನಾವು ಕೊಡ್ತೇವೆ, ನೀನು ಕೇಳು. ಅಲ್ಲ, ನಾ ಕೊಡ್ತೇನೆ, ನೀವು ಕೇಳಿ. ನನಗೆ ಇದು ಅರ್ಥವೇ ಆಗುದಿಲ್ಲ. ನೀನು ಕೊಡುವುದು, ನಾವು ಪಡೆಯುವುದು. ಆ. ಏಯ್! ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆ. ಯಾಕೆ ಬಲ್ಲಯ್ಯ? ಆ. ನೀನು ಸೋತವ. ಆ. ಸೋತವರಿಂದ ಗೆದ್ದವರು ಯಾವತ್ತೂ ಪಡೆಯುವ ಹಾಗಿಲ್ಲ. ಆ. ಪ್ರಪಂಚದ ಕ್ರಮ ಹೇಗೆ? ಆ. ಗೆದ್ದವರಿಗೆ ಬಹುಮಾನ ಕೊಡ್ತಾರೆ ಯಾರು? ಯಾರು? ಸೋತವರಲ್ಲ. ಮತ್ತೆ? ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು. ಆ. ಹೀಗೆ ಬದಲಾವಣೆ ಮಾಡಬಹುದು. ಆ. ಗೆದ್ದವರು ಸೋತವರಿಗೆ ಕೊಡಬಹುದು. ಆ. ಆದ ಕಾರಣ ಆ. ನಾವು ನಿನಗೆ ಕೊಡ್ತೇವೆ, ನೀನು ಪಡ್ಕೋ. ಬಲ್ಲವರು. ಎಂತದು ಎಂತದು? ಬಲ್ಲವರು. ಬಲ್ಲವ ಬಲ್ಲವರಾದ ನೀವು ನಾವು ಇರುವರು. ಇರುವರು ಬಲ್ಲವರು ನಾವು ಇರುವರು. ಇರುವರು. ಆಗಲಿ, ನೀವು ನನ್ನ ಮುಂಭಾಗದಲ್ಲಿ ನಿಂತು ಕೊಡುತ್ತೇನೆ ಅಂತ ಹೇಳುವಾಗ ಆತ್ಮಾನಂದವಾಯಿತು. ಪಡೆಯಲು ನಾ ಬದ್ಧ ಸಿದ್ಧ. ಆದರೆ ವಿಶ್ವಾಸ ಬರ್ಬೇಕಲ್ಲ. ವಿಶ್ವಾಸ ಬರಬೇಕಿದ್ರೆ ತಟ್ಟಿ ಕರ. ಖರ. ಎಷ್ಟು ಬೇಕು ನಿನಗೆ? ಎಷ್ಟು ಬೇಕು? ನನಗೆ ನಿಮಗೆ ಇಬ್ಬರಿಗೆ 2 ಸಾಕು. ನಿನಗೂ ಒಂದು ಇರಲಿ. ನನ್ನದೇ ಉಂಟಲ್ಲ. ಯಾವುದು? ಕರ. ಖರ ಅಂತ ಹೇಳಿದ್ರೆ ಕೈ. ಈಗ ಕೈಗೆ ಖರ ಅಂತ ಹೇಳುದು. ಇದು ಶ್ರೀಕರ, ಚೀಕರ, ಮಧುಕರ. ಯಾವುದು ಇದು? ಇದಾದ ಎಡಗೈ ಮಧುಕರವ. 2. ಕೇಳಿದ್ದನ್ನು ಕೊಡ್ತೇವೆ ಅಂತ ಭಾಷೆ ಕೊಡಿ, ಮತ್ತೆ ನೋಡೋಣ. ಎಲ್ಲೋ ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರುವರು ಕೊಡುತ್ತೇವೆ. ಸಿಕ್ಕಿದ್ದೀರಿ. ಸಿಕ್ಕಿದಿರಿ ಕೈಯೊಳಗೆ ಬಲೆಯೊಳಗೆ
ಸಾಲದು, ಮಾನಸಿಕವಾದ ಬಲ ಬೇಕು. ಇವತ್ತು ನಾ ಕೇಳಿದ್ದನ್ನೇ ಕೊಡುವ ಭಟರು ನೀವು ದಿಟ್ಟವಾದಾದರೆ ತಟ್ಟನೆ ನೀಡಿರಿ ನಿಮ್ಮಯ ಪ್ರಾಣ. ಏನು ಮಾಡುವ ನಿಮ್ಮ ಪ್ರಾಣವ ಕೇಳಿದ ಜಾಣತನದ ನೀವು ಚಿದುತ ಜಾಣತನದಲ್ಲಿ ವಂಚಿಸುತ್ತ ಸಾಲುರಗದಲ್ಲಿ ಮನದಿನ ಬೆನುತದಿ ತಾನಿನ್ನೊಳೆದಂತ ಮಾತಾಗ ಏನು ಮಾಡುವುದು ಜಾಣತನದಲ್ಲಿ ವಂಚಿಸಿದ ಅವ ಪ್ರಾಣ ಕಾಣಿದ. ಏನು ಮಾಡುವುದು? ಅಣ್ಣ, ನಾ ಅಳುವೆ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡ್ಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನನಗೆ ಬೇಸರ ಯಾಕೆ ಬಲ್ಲಯ್ಯ? ನನ್ನ ಪ್ರಾಣ ಹೋಗ್ತದೆ ಅಂತ ನನಗೆ ಬೇಸರ ಅಲ್ಲ. ನನ್ನ ತಮ್ಮನಾದಂತಹ ನೀನು ಅವನಿಗೆ ಪ್ರಾಣವನ್ನು ಕೊಡಬೇಕಾಗಿ ಬರ್ತದಲ್ಲ ಎನ್ನುವ ಚಿಂತೆ. ಅಣ್ಣ, ನೀನು ಅಳಬಾರದು. ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ತಮ್ಮನಾಗಿ ನಾನೆಂತು ನೋಡಲಿ ಹೇಳು. ನೀನು ಅಳುವುದಲ್ಲ, ಮತ್ತೆ ನೀನು ಬದುಕಬೇಕು. ಅದಕ್ಕೆ ಬೇಕಿದ್ರೆ ನಾನು ಸಾಯ್ತೇನೆ, ಸಾಯ್ಲಿ ಯಾರಿಗೆ ಬೇಕು? ಏ ತಮ್ಮ, ನನಗಿಂತ ಚಿಕ್ಕವ ನೀನು, ಇನ್ನೂ ಸಹಸ್ರಾರು ವರ್ಷ ಬದುಕಬೇಕು. ಆದ ಕಾರಣ ನಾನು ಪ್ರಾಣ ಕೊಡ್ತೇನೆ, ನೀನು ಉಳಿಯಬೇಕು. ಬದುಕಲಾರೆ, ನಿನಗಾಗಿ ಪ್ರಾಣವ ಕೊಡ್ಪೆ. ನಾನು ಮಾಡಿದ್ರೆ ನೀನು ಉಳಿಯಲಾರೆ, ನೀನು ಮಾಡಿದ್ರೆ ನಾನು ಉಳಿಯಲಾರೆ. ಹಾಗಿದ್ರೆ ಏನು ಮಾಡೋಣ? ನಾವೀರ್ವರು ಉಳಿಯಬೇಕು ಅಥವಾ ನಾವೀರ್ವರು ಪ್ರಾಣವನ್ನು ಕೊಡಬೇಕು. ನಿಮ್ಮನ್ನು ಇಬ್ಬರನ್ನು ನಾವುಳಿಸುತ್ತೇನೆ. ಹೇಗೆ? ಹಗುರವಾದ ನನ್ನ ಮುಂದೆ ಭಾರವಾದ ನೀವು ಬಾಗಿ ಕೇಳಿ ಪ್ರಾಣ ಬೇಕು ಅಂತ ನಾ ಕೊಡಲು ಸಮರ್ಥ, ಪಡೆಯಲು ಸಮರ್ಥ. ಹಾಗಿದ್ರೆ ಅಲ್ಲಲ್ಲ, ಒಂದು ಮಾತಾಡುವ ಇವನಲ್ಲಿ. ನಾವು ಆಡಿದ ಮಾತನ್ನು ನಡೆಸುವುದಿಲ್ಲ ಅಂತ ಹೇಳಬೇಕಲ್ವ? ಅದಲ್ಲ, ನೀನು ಅಂತ ಸಾಮರ್ಥ್ಯ ಉಂಟು ಅಂತಾದ್ರೆ ಆಡಿದ ಮಾತನ್ನು ನಡೆಸಿ ನಮ್ಮನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು. ಖಂಡಿತ ಸಾಧ್ಯ ಉಂಟು. ಹೌದು. ನೀವು ಮಾತು ಬಿಡುವುದಕ್ಕೆ ಸಿದ್ಧರ? ಅಲ್ಲ, ಮಾತು ಬಿಡದೆ ಉಳಿಸಲಿಕ್ಕೆ ಅಲ್ಲ, ಸಾಧ್ಯ. ನೀವು ಹೇಳಬೇಕು ನಮ್ಮಲ್ಲಿ ಕೊಡುವುದಕ್ಕೆ ಇಲ್ಲ ಅಂತ ಹೇಳಿ. ಮೊದಲೇ ಆಡಿದ್ದೀರಿ, ಭಾಷೆಗೆ ಮೌಲ್ಯ ಉಂಟಲ್ಲ, ಕೊಡುತ್ತೇವೆ ಅಂತ. ಕೊಡುವುದಕ್ಕೆ ಇಲ್ಲ ಅಂತ ಹೇಳಿ ನಿಮ್ಮನ್ನು ನಾ ಉಳಿಸುವೆ, ನಿಮ್ಮ ಮಾತ ನಾ ನಡೆಸುವೆ. ನಿನ್ನಲ್ಲಿ ಅಂತ ವಿಶೇಷತೆ ಇದ್ರೆ ಭಾಷೆಯನ್ನು ನಾವು ನಡೆಸುತ್ತಾ ನಮ್ಮ ಪ್ರಾಣ ಉಳಿಸಲಿಕ್ಕೆ ಆಗ್ತದ? ಆಗುವುದಿಲ್ಲ. ಯಾಕೆ? ಯಾಕೆ? ನಾನ್ ನಡೆಸಬಲ್ಲೆ, ಆದ್ರೆ ಉಳಿದ ನಿಮ್ಮನ್ನು ನಾಳೆ ಪ್ರಪಂಚ ಏನು ಹೇಳ್ತದೆ? ಅಲ್ಲಲ್ಲ, ಬದುಕುವುದಕ್ಕೆ ಬೇಕಾಗಿ ಮಾತು ಬಿಟ್ಟವರು ಅಂತ. ನೀವು ಹಾಗೆ ನಮಗೆ ನೀರು ಬಿಟ್ರೆ ಮತ್ತೆ ಎಂತದ್ದು ಗೊತ್ತಿಲ್ಲ. ಅಂತಹ ಬದುಕು ಬೇಕು ಅಂತಿದ್ರೆ ನಾ ಉಳಿಸ್ತೇನೆ. ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ. ಆಗಿದೆ. ನಮ್ಮ ಮಾತನ್ನು ನಡೆಸುತ್ತಾ ನಮ್ಮ ಪ್ರಾಣ ಕೊಡ್ಲಿಕ್ಕೆ ಆಗ್ತದ? ಈಗ ನಿಮ್ಮ ಮಾತಿನಂತೆ ನಾ ನಡೆದರೆ ನಿಮಗೂ ನನಗೂ ವ್ಯತ್ಯಾಸ ಏನು? ಅಲ್ವಾ? ವ್ಯತ್ಯಾಸ ಇರಬಾರ್ದು. ಅಲ್ಲ, ವ್ಯತ್ಯಾಸ ಬೇಕು. ಯಾಕೆ? ನಾ ಪೊರೆವವ, ನೀವು ಕೇಳುವ. ಅವ ಭಾಷೆಗೆಟ್ಟವನಲ್ಲಿ ಮಾತನಾಡುತ್ತೇನೆ. ನಾವು ನಮ್ಮ ಭಾಷೆ ಇದ್ರೆ ಕೊಡಿ. ಇಲ್ಲಿ ಬಾ. ನಾವು ಅಣ್ಣ ತಮ್ಮಂದಿರು ತಲೆ ಬಿಸಿಯಲ್ಲಿ ಮಾತನಾಡಿದ್ರೆ ಅವ ಮಧ್ಯ ಪ್ರವೇಶ ಮಾಡುವುದು. ಪ್ರವೇಶ ಮಾಡುವುದಕ್ಕೆ ಯಾರು ಹೇಳಿದ್ರು? ಇವನಿಗೆ ಮಾತನಾಡುವ ಚಾಟ. ಏ ತಮ್ಮ, ಇವನನ್ನು ಬಿಡ್ಲೇಬಾರದು. ಇವನಿಗೊಂದು ಗತಿ ತೋರಿಸಲೇಬೇಕು. ತಲೆಯಲ್ಲುಂಟು, ನನ್ನ ತಲೆಯಲ್ಲಿ ಮಾತ್ರ ಇರುವುದು. ಹೌದೌದು, ನಮ್ಮ ತಲೆಯಲ್ಲೂ ಬುದ್ಧಿಮತ್ತೆ ಉಂಟು ಎನ್ನುವುದನ್ನು ಇವನಿಗೆ ತೋರಿಸಿಕೊಡ್ಬೇಕು. ನಮ್ಮ ತಲೆಯಲ್ಲಿ ಒಮ್ಮೊಮ್ಮೆ ಅವನಿಂದ ಹೆಚ್ಚಿರ್ತದೆ. ಮತ್ತೆ ಹೌದೌದು, ನಾವು ಕಲ್ತದ್ದಕ್ಕೆ ಕಣ್ಣುಂಟು. ಕಣ್ಣಿಲ್ಲ. ಏನಾದ್ರೂ ಕೇಳು. ಇಲ್ಲಿ ಬಾ, ಉಪಾಯ ಹೇಳ್ತೀನಿ. ಶಹಬಾಸ್, ನಿನಗೆ ತಲೆ ಉಂಟು. ತಲೆ ಮಾತ್ರ ಅಲ್ಲ, ತಲೆಯಲ್ಲಿ ಕೂದಲು. ಸಂಶಯ ಉಂಟಾ? ಅದು ನನ್ನ ತಮ್ಮರ್ದಿನ ಮಾತಾಡಿದ ನೀನಂತದ ಕೇಳು. ಹೇಳ್ತೇವೆ, ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲೆಯ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರೆದಿ ಪ್ರಾಣವನ್ನು ಪಡೆ
ನೀರು ತಾಗಬಾರ್ದಲ್ವಾ? ನೀರು ಸಿಗಬಾರ್ದು ನಮ್ಗೆ ಸಾಯುವಾಗ. ನೀರು ತಾಗಿದ್ರೆ ಅಪಾಯ. ನೀರು ತಾಗಿದ್ರೆ ಅಪಾಯ. ಸರಿ, ಹ. ಅಂತೂ ನಿಮ್ಮ ಅಪೇಕ್ಷೆಯಂತೆ ಹ. ನಿಮ್ಮ ವಾಂಛಿತವನ್ನು ಈಡೇರಿಸುವ ನಾನು ತೇಲುವುದಕ್ಕೆ ಇರುವವನಲ್ಲ. ತೇಲಿಸೋ ಇಲ್ಲ ದಾಟಿಸೋ ಅಂತ ಹೇಳುವ ಮಟ್ಟಕ್ಕೆ ಮುಟ್ಟಬಲ್ಲೆ. ನೋಡಿ ನನ್ನನ್ನು ನೋಡಿ. ಶಯನ ನಾರಾಯಣ ನಿರಂಜಗಳ ನಯನ ಹೊರದೊಲಿತ ಮೋಹನ ದಿನೋದಾರಿ ರಮಣ ನಾರಾಯಣ ಶಯನ ನಾರಾಯಣ ನಿರಜದಳ ನಯನ ಹರಿ ನಾರಾಯಣ ಹರಿ ಜಯ 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 ಜಯ. ಹ, ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು ಹ, ಈಗ ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಹ. ಸುಜ್ಞಾನ ಪ್ರಾಪ್ತವಾಗಿದೆ, ಹ, ಸತ್ಯ ದರ್ಶನವಾಗಿದೆ. ಹ. ನೀನೇನು, ಹ. ನಿನ್ನ ಯೋಗ್ಯತೆ ಏನು, ಹ. ಎಲ್ಲವನ್ನು ಅರ್ಥೈಸಿಕೊಂಡವರಿದ್ದೇವೆ. ಸರಿ. ಇದುವರೆಗೆ ನಾವು ಮಾಡಿದಂತಹ ಹುಚ್ಚಾಟಿಗೆ ಹ. ಕ್ಷಮೆ ಇರಲಿ. ನಮ್ಮನ್ನು ಪೊರೆಯಬೇಕು ಪೊರೆಯಬೇಕು. ಶ್ರೀನಾರಾಯಣ ಶಯನ ಹ, ನಾರಾಯಣ ಹ. ನೀರಸದಳ ನಯನ ಹ. ಮಾಧವ ಅದ್ಭುತ ಮುಕುಂದ ಕೇಶವ ಹ, ಜಯ 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 ಜಯ. ಹ. ಪ್ರಭು, ಏನು? ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಗೊತ್ತಾಯಿತು. ಹ. ಯಾಕೆ? ಹ. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನು ಇದ್ದಾನೆ. ಹ. ನೀನು ಮೃತ್ಯುಂಜಯ ಮಿತ್ರ ನಿತ್ಯ ಸನ್ಮತಿ ಪಾತ್ರನು. ಹ. ಹಾಗಾಗಿ ಕೇಳ್ತಾ ಇದ್ದೇವೆ, ಹ. ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರನ್ನು ಸೇರಿಸಿಕೋ, ಮೋಕ್ಷವನ್ನು ಕೊಡು. ಸರಿ ಸರಿ. ಮಧುಕೈಟ ಭರೆ, ನೀವು ಅನ್ಯರಲ್ಲ ಮಕ್ಕಳೇ, ನನ್ನ ಮಕ್ಕಳು. ಹಿಂದಕ್ಕಾದರೂ ವಿಧಾತನಿಗೂ ನನಗೂ ನಡೆಯಿತು ವಾಗ್ವಾದ. ಪರಿಣಾಮದಲ್ಲಿ ಬ್ರಹ್ಮ ನನ್ನ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ಅದರ ಫಲರೂಪವೋ ಎಂಬಂತೆ ಸತ್ವ ರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ಅಬ್ದಿಯ ಮೇಲೆ ಬಿಸುಟ್ಟಾಗ ನಿಮ್ಮಿರುವರ ಹುಟ್ಟು. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಗೆಯನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮೋಕ್ಷವನ್ನಿತ್ತು ಮಧುಸೂದನನೆಂತಲೂ, ಕೈಟಬನಿಗೆ ಮುಕ್ತಿಯನ್ನಿಟ್ಟು ಕೈಟಭಾರಿ ಅಂತಲೂ ನಿಮ್ಮ ಹೆಸರನ್ನು ನನ್ನ ಹೆಸರಿನಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ಗೆದು ಅದನ್ನೇ ಈ ಸಮುದ್ರಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರದ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿರುತ್ತೇನೆ. ಜಯ ಜಯ. ಜನನಿಯ ಗೆಯಲಿ ಮಲಿನಿಯೂ ಆ ಜನನಿಯ ಗೆಯಲಿ ಮಲಿನಿಯೂ ವರತನು ಜಾಪೇಕ್ಷೆಯಲಿ ಕಾಮಿನಿಯು ವರತನು ಜಾಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇನು ತಲೆ ನಾನಲ್ಲವೇ ಕನಕ ಗರ್ಭನ ತಪವನು ಗೈವೇನು ತಲೆ ಒನಗಾಗಿ ನಡೆದಂದು ಮನದಿ ಯೋಚಿಸಿದಳು ಒನಗಾಗಿ ನಡೆದಂದು ಮನದಿ
ಕತ್ತಿನಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬೆಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುದ್ರನ ಕೃಪೆಯಿಂದ ರುದ್ರ ರಮಣೀಯವಾಗಿ ಕಾಣ್ತಾ ಉಂಟು. ನಮಗೆಲ್ಲರಿಗೂ ಬದುಕು ಬೇಕು, ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬದುಕಬೇಕು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಯಾವುದು ಗೊತ್ತೇ? ಬದುಕನ್ನು ಬಂದ ಹಾಗೆ ಸ್ವೀಕರಿಸಿಕೊಳ್ಳುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆ ರೂಪಿಸಿಕೊಳ್ತೇನೆ ಎನ್ನುವ ಹಾಗೆ ನಿರ್ಧಾರಕ್ಕೆ ಬಂದವಳು. ತಾಯಿಯ ಅಭಿಷ್ಟವನ್ನು ಈಡೇರಿಸುವುದರ ಮುಖೇನವಾಗಿ ತಾಯಿಗೆ ತಕ್ಕ ಮಗಳೆಂದೆನಿಸಿಕೊಳ್ಳಬೇಕು, ಕುಲಕ್ಕೆ ಸುಪುತ್ರಿ ಎಂದೆನಿಸಿಕೊಳ್ಳಬೇಕು, ಕುಲದ ಕೀರ್ತಿಯನ್ನು ಉನ್ನತ ಶಿಖರಕ್ಕೇರಿಸಬೇಕು. ಹಾಗಿದ್ದರೆ ನನಗೆ ನನ್ನಿಂದಲೇ ಏನಾದರೊಂದು ಉಪಕಾರವನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿಕೊಂಡೆ. ಕಾನನ ಗರ್ಭವನ್ನು ಸೇರಿಕೊಂಡು ಕನಕ ಗರ್ಭವೃತಾಗಿ ತಪಸ್ಸನ್ನು ಆಚರಿಸಬೇಕು. ಹಾಗಾಗಿ ಕೊಂಡಾರಣ್ಯವನ್ನು ಬಂದು ಸೇರಿಕೊಂಡವಳು. ಇಲ್ಲಿಗೆ ಬಂದಂತಹ ವೇಳೆಯಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿಯ ಕಾರ್ಮೋಡಗಳೇ ಆವರಿಸಿಕೊಳ್ಳುತ್ತಾ ಇದೆ. ಹಾಗಿದ್ರೆ ಹೀಗಾಗುವುದಕ್ಕೆ ಮೂಲ ಕಾರಣವೇನು? ಅದಕ್ಕೆ ನನ್ನ ಸೌಂದರ್ಯವೇ ಕಾರಣ. ನಾನು ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ ಯೌವನದಿ
ಮೋಹಿಸದುಳಿಗೆದು ಮೋಹಿಸದುಳಿಗೆದು ಯಾರು ತಪಕಿವನು ವಿಘ್ನವಾಗುವುದಿದೆ ತಪಕಿವನು ವಿಘ್ನವಾಗುವುದಿದೆ ಆ ಆ ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತಾ ಇದೆ. ನಾನು ಅರಮನೆಯಿಂದ ಈ ಕಾನನವನ್ನು ಸೇರಿಕೊಳ್ಳುವಂತಹ ಸಮಯದಲ್ಲಿ ಅದೆಷ್ಟೋ ನಾರೇಮಣಿಯರನ್ನು ನಾ ಗಮನಿಸಿದವಳು. ನನ್ನನ್ನು ಕಂಡಂತಹ ಕೂಡಲೇ ಏನು ಮಾಡ್ತಾ ಇದ್ರು ಗೊತ್ತೇ? ಅವರೆಲ್ಲ ಯಾಕೆ ಹಾಗೆ ಮಾಡ್ತಾ ಇದ್ರು? ಹಾ 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 ಅದಕ್ಕೆ ಉತ್ತರ ಎನ್ನುವುದು ನನಗೆ ಈಗ ಅರ್ಥವಾಗುತ್ತಾ ಇದೆ. ಅಲ್ಲಿರಿದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಭಾವನೆಗಳು, ಮಾಶ್ಚರ್ಯ. ಆ ಮಾಶ್ಚರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಇಲ್ಲ. ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ಅಯ್ಯೋ, ಯಾರ ಉಪಟಳವನ್ನಾದರೂ ಸಹಿಸಿಕೊಳ್ಬಹುದು ಸ್ವಾಮಿ, ಈ ಕಾಮುಕರ ಉಪಟಳ ಆಗುವುದಿಲ್ಲ. ಯಾಕೆ? ಅವರಿಗೆ ಹೆಣ್ಣು ಆಗಬೇಕು ಅನ್ನೋ ಹಾಗಿಲ್ಲ. ಈ ಕಂಬಕ್ಕೆ ಒಂದು ಸೀರೆ ಉಡಿಸಿ ನಿಲ್ಲಿಸಿ ಪಕ್ಕದಲ್ಲಿ ಹೋಗಿ ಹೀಗೆ ನಿಂತುಕೊಳ್ತಾರೆ. ಅಂಥ ವಿಟ ಪುರುಷರೇ ಹೆಚ್ಚಾಗಿದ್ದಾರೆ. ಅಂಥವರ ಕೈಯಿಂದ ತಪ್ಪಿಸಿಕೊಳ್ಳುವುದು ಬಲು ಕಠಿಣ. ಹಾಗಿದ್ದಾಗ ಏನೋ ಒಂದು ಮಾರ್ಗವನ್ನು ಹುಡುಕಿಕೊಳ್ಳಲೇಬೇಕು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರೆಮ್ಮ ಹಗೆಗಳಾಗಿಹರು. ನಮ್ಮ ಹೇಳ್ತೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ? ಒಟ್ಟಿನಲ್ಲಿ ನನ್ನ ನಿಜವನ್ನು ನಾನು ಮರೆಸಬೇಕು, ಬೇರೊಂದು ಬಗೆಯಲ್ಲಿ ತಪಸ್ಸನ್ನಾಚರಿಸಬೇಕು. ಹಾಗಿದ್ದರೆ ಹೇಗೆ? ಜಿಂಕೆ ರೂಪದಿಂದ ತಪಸ್ಸನ್ನಾಚರಿಸುವುದೇ? ಅದಾಗುವುದಿಲ್ಲ. ವ್ಯಾಘ್ರಗಳು ಇಲ್ಲೇ ಇದ್ದಾವೆ, ಅವುಗಳ ಭೀತಿ ನನಗುಂಟು. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನಾಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭೀತಿ. ಇನ್ನು ಹೇಗೆ? ಯಾವ ರೀತಿ? ಒಟ್ಟು ನಮಗಿವತ್ತು ಸಮಸ್ಯೆ ಆಗುತ್ತಾ ಉಂಟು. ಏನು ಮಾಡೋಣ? ಹೇಗೆ ತಪಸ್ಸನ್ನಾಚರಿಸುವುದು? ಓಯ್, ಅದು ಅಲ್ಲಿ ನೋಡಿ, ಎಂಥ ಒಂದು ದೊಡ್ಡ ಗುಂಪು ಇತ್ತ ಕಡೆಗಾಗಿ ಧೂಳನ್ನು ಬಿಸುತ್ತಾ ಧಾವಿಸಿಕೊಂಡು ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ನನಗದುವೇ ಸರಿ. ಶೀಘ್ರವೇ ಮಹಿಷಿ ರೂಪವನ್ನ ಅಂತ ತಪಸ್ಸನ್ನಾಚರಿಸುತ್ತಾನೆ.
ತಿಳಿದು ತಿಳಿದು ಏನಾಶ್ಚರ್ಯವಿದು ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಿಸ್ವಾರ್ಥ ಸೇವೆ ಹಾಗೂ ನಿಷ್ಕಮ ಕರ್ಮದಿಂದ ತಪಸ್ಸನ್ನಾಚರಿಸಿದ್ದವ ಈ ಸುಪಾರ್ಶಕ ಮುನಿ ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಘೋಷದಲ್ಲಿ ವಿವರಿಸುತ್ತಾ ಇದ್ದೆ. ಆದರೆ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನವಾಯಿತಲ್ಲ. ಹೇಗೆ, ಯಾರಿಂದ ಎಂಬುದನ್ನು ನನ್ನಲ್ಲಿಯೇ ನಾನು ತರ್ಕಿಸುವುದು ಸರಿಯಲ್ಲ. ಇದೇ ಎಲ್ಲ ಜ್ಞಾನ ದೃಷ್ಟಿ, ಅದರ ಮುಖಾಂತರ ನೋಡ್ತೇನಂತೆ. ಏನಿದು ಜಿತಿಸುತೆಯಾದಂತಹ ಮಾಲಿನಿಯು ವೀರ ಪುತ್ರನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವಳ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡುವೆನೆ, ಬಿಡಲಾರೆ. ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಇನ್ನ ಉದರದಲ್ಲಿ ಮೈಸನೆ ಹುಟ್ಟಲಿ. ಅಷ್ಟು ಮಾತ್ರವಲ್ಲ, ಈ ಸುಭಾಷ ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಇನ್ನು ಅರೆ ಕ್ಷಣ ಇಲ್ಲಿ ನಿಲ್ಲಲಾರೆ. ನನ್ನ ತಪಸ್ಸಿಗೆ ಸೂಕ್ತವಾದಂತಹ ಪ್ರದೇಶವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನಂತೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯೇ ದಿಟ್ಟವೋ ಏನಿದು ಮಗಳೇ ಮಾಲಿನಿ, ನನ್ನನ್ನೇ ಒಲಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಉರಿಯನ್ನು ತಡೆದು ಕಠಿಣವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ತೊಡಗಿಸಿಕೊಂಡವಳು. ಮೆಚ್ಚಿದ್ದೇನೆ. ಏನು ಬೇಕು ಕೇಳಿಕೋ ತಂದಿ. ಕರುಣ ಸಾಗರ ಪರಮೇಷ್ಠಿ ಕೇಳಿಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಿಯ ಹರುಷದಿಂದಲೀ ಮನದಿರವ ಧೀರನಾಗಿಗ ತರಣನ ಬಯಸಿನ ವಿರತಿದೀನನು ಘೋರ ತಪಭಂಗ ವಿರತಿಸಿದೆನು ಘೋರ ತಪಭಂಗ ಕರುಣಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ ಕರುಣಾಸಾಗರ ದೇವ, ಮೊದಲಾಗಿ ಪವಿತ್ರವಾದಂತಹ ಪದೈಗ್ಮಗಳಿಗೆ ಅಭಿವಂದಿಸಿಕೊಳ್ತಾ ಇದ್ದೇನೆ. ನಾನು ಹೀಗೆ ತಪಸ್ಸನ್ನು ಆಚರಿಸುವುದನ್ನು ಕಂಡಂತಹ ವೇಳೆಯಲ್ಲಿ ಅಭಯವನ್ನ ನೀಡುವರೆ ಕೆಳಗಿಳಿದು ಬಂದಿರಾ ತಂದೆ. ನಾನು ಹೀಗೆ ತಪಸ್ಸನ್ನು ಆಚರಿಸುವರೆ ಬಲವಾದಂತಹ ಒಂದು ಕಾರಣ ಇದೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಅಭಿಷ್ಟವನ್ನ ಹೊತ್ತುಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ನನ್ನ ಆಸೆ ಈಡೇರುವ ಹಾಗೆ ಮಾಡಿ ತಂದೆ. ಭಕ್ತಾಭೀಷ್ಟ ಫಲಪ್ರದಾಯಕನಾದಂತಹ ನಾ ಒಲಿದು ಅನುಗ್ರಹಿಸುತ್ತೇನೆ ಎನ್ನುವಂತಹ ಭಾವದಿಂದ ತಪಸ್ಸಿನಲ್ಲಿ ನಿರತಳಾದಂತಹ ನಿನ್ನನ್ನು ಅನುಗ್ರಹಿಸಬೇಕಾದದ್ದು ನನಗೆ ಧರ್ಮ. ನಿನ್ನ ಮನದ ಇಚ್ಛೆಯಂತೆ
ಗುಣಧೀರನಾಗಿರುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನೆ. ಸಂತೋಷವಾಯಿತು. ಆದರೆ ಏನು ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಕೃತಿಯಲ್ಲಿರ್ತಾನೆ. ಏನು ಅಪರಾಧವನ್ನು ಮಾಡಿದ್ದೀನಿ ಸ್ವಾಮಿ? ವಿವಾಹ ಪೂರ್ವದಲ್ಲಿ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುವಾಗ ಮಹಿಷ ರೂಪವನ್ನಂತೆ ಪರಿಣಾಮವಾಗಿ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷ. ಅದು ಹೇಗೆ? ಅದಕ್ಕೆ ಪೂರಕವಾಗಿ ಇಲ್ಲೊಂದು ಘಟನೆ. ಯಾವುದು? ನಿನ್ನ ತಪದ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಸ್ಸಿನಲ್ಲೇ ನಿರತನಾಗಿದ್ದ ಸುಪಾರ್ಶ್ವಕ ಮಹಾಮನಿಗೆ ತೊಡಕಾಗಿ ಕುಪಿತನಾಗಿ ನಿನ್ನನ್ನು ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ತಂದೆ, ಇದು ಮುನೀತಂಥ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ವಿಮೋಚನೆ ಸಿಗಬಹುದು ಎನ್ನುವಂಥ ಆತ್ಮವಿಶ್ವಾಸ ನನಗಿದೆ. ನಮ್ಮ ಬಿಡು, ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದ ನನ್ನ ಗತಿ ಹೇಗೆ ತಂದೆ? ಋಷಿವಾಕ್ಯ ಹುಸಿಯಾಗುವುದಿಲ್ಲ. ಆದ್ರೆ ನಿನ್ನ ಮನದ ಇಚ್ಛೆ ಏನು? ಜಗಮೂರನ್ನು ಗೆದ್ದು ಆಡುವ ಮಗ ಬೇಕು ತನಗೆ. ರೂಪ ಯಾವುದಾದ್ರೇನಂತೆ? ಜಾಣನಾಗುತ್ತಾನೆ, ಕೋಣನಾದ್ರೂ ಲೋಕಮೂರನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನೆ. ಧನ್ಯರಾದೆ. ಕನಕ ಗರ್ಭನೇ ಮಗನುಗೊಂಡು ಮಾಲಿನಿ ಕನಕ ಋಷವನೆ ತಳಿಯೇ ಜಯ ನಮೋ ಪರಮೇಶ್ವರ. ನೀನೇ ಕಾಪಾಡು ತಂದೆ, ಕಾಪಾಡು. ಗಳಿಸುವುದು ದೊಡ್ಡದಲ್ಲ, ಗಳಿಸಿದನ್ನು ಉಳಿಸಿಕೊಳ್ಳುವುದು ದೊಡ್ಡದು. ಎಲ್ಲರೂ ಗಳಿಸಿಕೊಳ್ಳುತ್ತಾರೆ, ಆದರೆ ಉಳಿಸಿಕೊಳ್ಳುವಂತಹ ಯೋಗ್ಯತೆ ಯಾರಿಗೂ ಇರುವುದಿಲ್ಲ. ಕಶ್ಯಪ ಬ್ರಹ್ಮನ ದಾಂಪತ್ಯ ಜೀವನದ ಪ್ರತೀಕವಾಗಿ ಅದೆಷ್ಟೋ ಗಂಡು ಮಕ್ಕಳು ಪಡೆದರೂ ಕೂಡ ಉಳಿಸಿಕೊಳ್ಳುವಂತಹ ಭಾಗ್ಯದಿಂದ ನಾನು ವಂಚಿತಳಾಗಿದ್ದೇನೆ. ಆದರೆ ಮಗಳಾದಂತಹ ಮಾಲಿನಿಂದು ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರಗಳನ್ನು ಬರೆಯುವ ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂಥ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪನಾದಂತಹ ವರನ್ಯಾರು ಎಂಬುದಾಗಿ ಯೋಚಿಸಿದಾಗ ಪಾತಾಳದ ಮಧುವನದಾಧಿಕಾರಿ ವಿದ್ಯುನ್ಮಾಲಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸುತ್ತೇನಂತೆ. ಮಧುಮಳಾಧಿಪ ಯಾರೆಂದುಕೊಂಡಿದ್ದೀನಿ? ಸರಿ ಹೊರಟುವಂತಹ ಅನೇಕ ವಿಧಾಲಿಸಿ ಹಿಮದಲ್ಲಿ ಬಿತ್ತರಿಸಿ ಮಧುವಳದ ಸರ್ವಾಧಿಕಾರಿ ವೀರ ವಿದ್ಯುನ್ಮಾಲಿ ಪ್ರಪಂಚವೇ ಕೊಂಡಾಡುತ್ತಾ ಉಂಟು. ಸಂತೋಷದ ವಿಚಾರವೇ ಸರಿ, ಆದ್ರೆ ನನ್ನ ಮನದಾಶೆ ನನ್ನದಾದಂತಹ ಆಡಳಿತ ಏನಿದ್ದರೂ ಕೂಡ ಮೂರು ಲೋಕದಲ್ಲೂ ಮೆರೆಯಬೇಕು. ಅದಕ್ಕಾಗಿ ಭುಜದಲ್ಲಿ ನಿಕ್ಷೇಪವಂತ ಸತ್ವ ಸಾಕಾಗುವುದಿಲ್ಲ, ವರಬಲವು ಬೇಕು. ಸೇರಿದ ಘೋರ ಕಾನನವನ್ನು ಬ್ರಹ್ಮದೇವರನ್ನು ಕುರಿತು ತಪವನ್ನು ಆಚರಿಸಿದೆ. ಬೇಕಾದಂತಹ ವರಗಳನ್ನೆಲ್ಲ ಪಡೆದು ಅರಮನೆಯನ್ನು ಸೇರಿರುವಂತಹ ಹೊತ್ತಿಗೆ ಅಂತಲ್ಲ ಒಂದು ಶುಭ ಕಾಲ ಒದಗಿ. ಇದು ಶುಭ ಕಾಲ ವಿದ್ಯುನ್ಮಾಲಿಯ ಜೀವನದಲ್ಲಿ ದಿಟ್ಟಿಸುತ್ತೆಯಾದಂತಹ ಮಾಲಿನಿಗೆ ಮದುವೆಯಂತೆ ಓಲೆಯೊಂದನ್ನು ಬರೆದು ಕಳುಹಿಸಿದ್ದಾರೆ. ಮಗಳು ಒಪ್ಪಿಗೆಯಾದ್ರೆ ದಿಬ್ಬಣ ಸಮೇತ ಬರಬೇಕು ಎಂಬುದಾಗಿ ತಡ ಮಾಡುವುದಿಲ್ಲ. ಬಾಸಿಂಗವನ್ನು ಕಟ್ಟಿದ್ದೇನೆ, ನಮ್ಮವರನ್ನು ಜೊತೆ ಸೇರಿಸ್ತೇನೆ. ಸಾಗುತ್ತೇನೆ ಶೋಣಿತ. ಎಲ್ಲಿ
ಬಂದು ಮುಟ್ಟಿ ಆಗಿದೆ. ಇಷ್ಟು ಬೇಗ ಬಂದಾಯ್ತಾ? ಮತ್ತೆ ಅಲಂಕಾರ ಕಾಣುದಿಲ್ವಾ ನಿನಗೆ? ವಿದ್ಯಮ್ಮನವರಿಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಬಿಜ್ಜಿನ ಮಾಲಿ ನಾನೇ ನನ್ನ ಅಳಿಯ ಹಾ. ಬರಬೇಕು. ನಮ್ಮವರು ರತ್ನ ಕಂಬಳಿ ಹಾಸಿದ್ದೇನೆ. ಇದು ಉಂಟಾ? ಕುಡಿಯುವುದಕ್ಕೆ ಮೊದಲೇ ಉಂಟು. ಹೌದಾ? ಅವನಿಗೆ ಅದೊಂದು ಇದ್ರೆ ಸಾಕು. ಸಾಕು. ಪುರೋಹಿತರು ಬರ್ಲಿಕ್ಕೆ ಹೇಳಿದ್ದೆ. ಶ್ಯಾಮರವಲ್ಲಭ ಶಿವಶಂಕರ ಧರ್ಮಾತ್ಮ ನೀಲಕಂಠ ನಮಸ್ತೆ ಹೊಂದಿಸಿಕೊಳ್ಳುತ್ತಾ ದೀರ್ಘಾಶಿವಿತ್ತು ಅವಸರದ ಕರೆ ಯಾಕೆಂತ ಗೊತ್ತಾಗಿಲ್ಲ. ಮದುವೆ ಅಲ್ವಾ ಪುರೋಹಿತ್ರೆ? ಯಾರಿಗಮ್ಮ ಮದುವೆ? ಮಾಲಿನಿಗೆ. ಓ, ಹಾಗಾದ್ರೆ ಇವರು ಇಬ್ಬನಿಗರು. ಇಬ್ಬನಿಗರು. ಆ ತಲೆಯಲ್ಲಿ ಮದುಮಗನನ್ನು ಕೂರಿಸಿದ್ದೀರಿ, ಅರ್ಥ ಉಂಟಮ್ಮ? ಕರೀರಿ ಇಲ್ಲಿಗೆ. ಪುರೋಹಿತ್ರೆ ಓ. ತಿರುಗಿ ನೋಡಿ ನೀವು. ಮದುಮಗನ ಅಲ್ಲ ಭೂತ ಕಟ್ಟಲಿಕ್ಕೆ ಬಂದದ್ದ ಅದು ಗೊತ್ತುಂಟು. ಗೊತ್ತುಂಟ ಮತ್ತೆಂತದ್ದು? ಅಲ್ಲಿದ್ದಾನೆ ಮದುಮಗ. ರಾಯರೇ ಹೇಗಿದ್ದೀರಿ? ಆರೋಗ್ಯದಲ್ಲಿ ಎಲ್ಲರಿಗೆ ರೋಗ ಪುರೋಹಿತರೆ. ಅಯ್ಯೋ, ಹಾಗೆ ಬಂದದ್ದು ನಾನು. ಮತ್ತೆಂತದ್ದು ರಾಯರೇ? ಯಾಕೆ ದೂರ ಯಾಕೆ ಮಾಡುದು? ದೂರ ಅಂತ ಅಂತ ಯಾವ ಅಂತಾರ? ಅಲ್ಲ, ದೂರ ಅದೆಲ್ಲ ಬೇಡ. ಮತ್ತೆಂತದ್ದು? ಅಂತಹ ಮಾರಕ ರೋಗ ಯಾವುದು ಬರಲಿಲ್ಲ. ಯೋಗಕ್ಷೇಮ ವಿಚಾರಣೆ ಮಾಡುವಂತ ಒಂದು ಶಿಷ್ಟಾಚಾರ ಅಂತ ಉಂಟು. ಹಾಗೆ ಕೇಳಿದ್ದು. ಹಾ, ಮತ್ತೆ? ಸಮಸ್ತರು ಕ್ಷೇಮವಾಗಿಯೇ ಇದ್ದಾರೆ. ಹುಡುಗಿಯನ್ನು ನೋಡಿದ್ದೀರಾ? ಅಮ್ಮನನ್ನು ನೋಡಿ ಬಂದದ್ದು ನಾನು. ಹಾಗಾದ್ರೆ ನೋಡ್ಬೇಕು ಅಂತ ಹಾ. ಕಳಿಸುವ ವ್ಯವಸ್ಥೆ ಮಾಡಿ. ಆದೀತು ಪುರೋಹಿತ. ಅಮ್ಮ ಹುಡುಗಿಯನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕಳಿಸ್ಬೇಕು, ಶೃಂಗರಿಸಲಿಕ್ಕೆ ಹುಡುಗಿಯರು ಬೇಕು. ಅವರು ಯಾರು ಬೇಡ, ದಿಬ್ಬದಲ್ಲಿ ಬಂದವರು. ನನ್ನ ಹೆಂಡತಿ ಒಳಗಿದ್ದಾಳೆ, ಈ ಕಡೆ ಕರಿಬೇಡಿ, ದೃಷ್ಟಿ ಆಗ್ತದೆ, ಅಲ್ಲಿಂದಲೇ ಕಳಿಸ್ಬಿಡಿ. ರಾಯರ ಈ ಕಡೆಗೆ ಬನ್ನಿ, ಮದುಮಗಳು ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಓಯ್ 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 ಅಣ್ಣ, ಎಲ್ಲಿಗೆ? ಈಗ ನೀವೆಲ್ಲ ಎಲ್ಲಿಗೆ? ಸಭೆಗೆ ಪುರೋಹಿತ್ರೆ. ಯಾಕೆ? ಸಭೆ ದೊಡ್ಡದುಂಟು, ಎಲ್ಲಿ ಕುಳಿತಿದ್ದಾಳೋ ಹೇಳು. ಮದುಮಗಳು ಸಭೆಯಲ್ಲಿ ಇದ್ದಾಳೆ ಅಂತ ನಿಮಗೆ ಯಾರಯ್ಯ ಹೇಳಿ? ನೀವಲ್ವಾ ಹೇಳಿದ್ದು? ನಾನು ಹೇಳಿದ್ದು ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ ತಿರುಗಿ ನೋಡಿ. ಮದುವೆ ಆಗಿ ಅಭ್ಯಾಸ ಉಂಟು ಪುರೋಹಿತ್ರೆ. ಅಭ್ಯಾಸಕ್ಕಾಗಿ ಮದುವೆ ಆಗುವ ಕ್ರಮ ಇಲ್ಲ, ತಿರುಗಿ ನೋಡಿ. ಬಂದಿದ್ದವಳು ಹೌದೌದು. ನೋಡ್ತಾನೆ. ಹಾಗೆ. ಆಹಾ ಪುರೋಹಿತ್ರೆ, ಓ. ಗುರುದ್ರೂಪಿಯೇ ಇದ್ದಾಳೆ. ಹೌದಲ್ಲ? ಹೆಣ್ಣು ಒಪ್ಪಿಗೆ. ಆಯ್ತಲ್ಲ, ಅವಳಲ್ಲೂ ಕೇಳಬೇಕು. ಎಲ್ಲ ಕೇಳಿ ಆ ಒಪ್ಪಿಗೆಯನ್ನು ಸೂಚಿಸಿದ ಮೇಲೆ ಮದುವೆ ಮಾಡಿ. ಆದೀತು ಪುರೋಹಿತ್ರೆ. ಮಹಾರಾಣಿ ಪುರೋಹಿತ್ರೆ. ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಹೌದು. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ಕೇಳಬೇಕು ಪುರೋಹಿತ್ರೆ. ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯಿತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಿಲ್ವಾ? ಏನು? ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಗುರಿಯಾಗುವ ವರಪಿತ ಪುರೋಹಿತ ಸಹಿತ ನಮಗೂ ಪಾಲುಂಟು. ಒಂದು ಮಾತು ಕೇಳಿ ನೋಡುವ ಅಮ್ಮ. ಹೇಗೆ? ಅಮ್ಮನಿಗಾದ್ರೆ ನನಗಾದಿ. ಒಳ್ಳೆಯದು, ಒಳ್ಳೆ ಅಭಿಪ್ರಾಯ. ಈ ತರ ಮಾಡಬಾರ್ದು. ಸಭೆ ತುಂಬಾ ಉಂಟು. ಹೌದು. ಇಲ್ಲಿ ಹೇಸಿಗೆ ಮಾಡ್ಬೇಕು. ಓ, ಅಲ್ಲಿ ಜಾಗ ಉಂಟು. ನನಗೆ ಅದಕ್ಕೆ ಇಲ್ಲಿ ಅದಲ್ಲ, ಮತ್ತೆ? ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು ಅಂತ ಅನ್ನ ವೈದ್ಯರ ಹತ್ರ ದಾರಿಗಣಗ ಉರ್ತೋಡು ಉರ್ತು ತುರ್ಕಲ ಕೊಂದು ಕೊಡ್ತಿ ದರಿತಂತು ಕೊಟ್ಟುಕೊಡು ನಮ್ಕಲ ಅಕ್ಕಲೆ ಕೊಡ್ತಾವಡ ಅನ್ನ ಎಂಚಿನ ಅವತ್ತನ್ನ ಬಡಿ ಜಾಗ್ರತೆ. ನಾಲ್ ಸುತ್ತಲ ಇಲ್ಲಿ ಬಡಿ ಚಮ್ಮಡಿ ಕಾರ ಅಂತರ್ಪಿಸಿ ಪುರೋಹಿತ್ರೆ, ನೀವೇ ದೊಡ್ಡ ಪಿಶಾಚಿ. ಅದಲ್ಲ ಅಂತರ್ಪಟ ಅಂತ. ಅಮ್ಮ ಹುಡುಗಿಯ ಕೈಯಲ್ಲಿ ಕೊಡಿ, ಹಿಡ್ಕೊಳ್ಳಿದಾರೆ. ಈ ಕಡೆಗೆ ಬನ್ನಿ, ಹಿಡ್ಕೊಳ್ಳಿದಾರೆ. ಯಾಕೆ ಪುರೋಹಿತ್ರೆ? ಅದು ಕೊರಳಿಗೆ ಹಾಕಲಿಕ್ಕೆ. ಆಗೋ. ಅವರದೇನು ತಲೆ ಕಡಿಲಿಕ್ಕುಂಟ? ನನ್ನನ್ನು ಯಾಕೆ? ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆಗಡಿಯಲ್ಲಿ ಪಾಸ ಕೆಟ್ಟವ. ಅದು ಹುಡುಗಿಯ ಕೊರಳಿಗೆ ನಿಲ್ಲಿ ನಿಲ್ಲಿ ನಿಲ್ಲಿ. ಎಲ್ಲವನ್ನೂ ನೀವೇ ಮಾಡುವುದಿದ್ರೆ ನಾನು ಯಾಕೆ ಮಾರೇನೆ? ನೀವಲ್ವಾ ಹೇಳಿದ್ದು ಹುಡುಗಿ ಕೊರಳಿಗೆ ಹಾಕುವುದಕ್ಕಿರುವುದು ನಾನು ಹೇಳಿದ ಮೇಲೆ ಹಾಕಿದ್ರೆ ಸಾಯ್ತು. ಆಮೇಲೆ ಸದೇವ ಲಕ್ಷಣ ದೇವಾಧಾರಾಬಲಂ ಚಂದ್ರಮಂ ದೇವ ವಿದ್ಯಾಬಲಂತು ದೈವ ಬಲಂತು ದೇವ ಪಾರ್ವತಿ ಪರಮೇಶ್ವರ ಭಕ್ತಾಭಿಮಾನಿಗಳಂತೆ ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೋಗಲಿದೆ. ಹಣ್ಣುಗಾಯಿ ಸಮರ್ಪಿಸುವಂತಹ ಭಕ್ತಾಭಿಮಾನಿಗಳು ಸರಸಾಲಲ್ಲಿ ಬಂದು ಹಣ್ಣನ್ನು ಎಂತದ್ದು ಪೂರೈತ್ರೆ? ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆಲ್ಲ. ಮತ್ತೆ ಎಲ್ಲಿಗೆ? ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ ಹೋಗುದು. ಹಿರಿಯಪ್ಪನ ಮನೆ. ಅಲ್ಲಿ ಬರ್ತಿದ್ದೀರಾ ಚೀಚೆ? ಎಂತದಿದು? ಎಂತದು? ದಾರ ಆಕಾಶ. ಹೌದು. ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಸತ್ಯ. ಆ ತಲೆಗೆ ಹೋದ್ರೆ ಹೊತ್ತೆ ಎಷ್ಟಾಗ್ತದೆ, ಮುಹೂರ್ತ ಮೀರಿ ಹೋಗ್ತದೆ. ಹೌದು. ಹಾಗೆ ಅಂತ ಮುಟ್ಟಿಸದೇ ಇದ್ದವರಿಗೆ ಬೇಸರ ಆಗ್ತದೆ. ಹೌದು ಪುರೋಹಿತ. ಯಾಕೆ ಇಷ್ಟು ಕಷ್ಟದಿಂದ ನಾವು ಬಂದಿದ್ದೇವೆ, ಮರ್ಯಾದೆ ಕೊಡ್ಲಿ ಅಂತ. ಮತ್ತೆ ಎಂತ? ಒಟ್ಟು ಸಮಸ್ಯೆಗೆ ಪರಿಹಾರ ಸುಲಭ ಉಂಟಮ್ಮ. ಹೀಗೆ ಮಾಡುವ. ಏನು? ಈಗ ಇಲ್ಲಿದ್ದವರು ನೀವು ಮುಟ್ಟಿ, ನೀವು ಸಿಕ್ಕಿದರು ಅವರು ನಿಮ್ಮನ್ನು ಮುಟ್ಟಲಿ, ಹಾ. ಅವರನ್ನು ಹಿಂದಿನವರು ಮುಟ್ಟಲಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇರಲಿ, ನಮ್ಮ ಕೆಲಸ ಆಗುತ್ತಾ ಇರಲಿ. ಹಾಗೆ ಹಾಗೆ ಪೂರೈತ್ರೆ, ಎಂತದ್ದು ಏನಾಯ್ತು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗ ಆಗುದು. ಅಲ್ಲ, ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಯಾಕೆ ಬಂದದ್ದು. ಯಾಕೆ ಯಾಕಂತ ಗೊತ್ತಿಲ್ಲ ಪೂರೈತ್ರೆ. ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಕೈ ಹಾಕ್ಲಿಕ್ಕೆ ಹೋಗ್ತದೆ.
ಯಾಕೋ ಭಾಷೆ ಬಿಟ್ಟು ಮಂಗ ನೀನ ನಿನ್ನ ಮುಸುಡ ಏನು ಪುರೋಹಿತ್ರೆ ಚಂದ ಅಲ್ವಾ? ಬಹಳ ಚಂದ ಇದ್ದಿ ಮಂಗನ ಹಾಗೆ, ನಿಮ್ಮ ಹಾಗೆ ನನ್ನ ಹಾಗೇ ಆಗು. ಅಮ್ಮ ನಿನ್ನ ತಪ್ಪಲ್ಲ, ಮತ್ತೆ? ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ ಅವನಿಗೆ ಮೊದಲು ಕೊಡ್ಬೇಕು. ನಾನು ಹೇಳಿದೆ ಪುರೋಹಿತ್ರೆ ನಾನು ಬರುವುದಿಲ್ಲ ಅಂತ. ಮತ್ತೇನಾಯ್ತು? ಆದ್ರೆ ಅವ ಇದ್ದಾನಲ್ಲ, ಅನ್ಯನ್ನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾಲ್ಕು ಬಿಡ್ಬೇಕು. ಅವ ನಿನ್ನ ಕುಟುಂಬದವನ? ಹೇಳಿದ್ದೇನೆ. ಏನು ಅಣ್ಣನ ಮಗ ಉಜಿರೆ ನಾರಾಯಣ ಮೂಗಿನ ಹೊಟ್ಟೆಯಿಂದ ಬಿದ್ದಿದ್ದಾನ? ಅಣ್ಣನ ಮಗ ಏನು ಗುಜಿರಿ ನಾರಾಯಣ ಮಂಗವ? ಅಲ್ಲಿ ಕೂತು ಹಂಗೆ ಪುರೋಹಿತ್ರೆ, ನೀವು ಯಾಕೆ ಮಕ್ಕಳಿಗೆ ಹೊಡೆಯುವುದು ಬಡಿಯುವುದು ಮಾಡ್ತೀರಿ? ಅಮ್ಮ ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಅನ್ನನೇ ಶುರು ಮಾಡ್ಬೇಕು. ಅಣ್ಣ ಗಂಗೆ ಚ ಯಮುನೆ ಚ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ತೀರ್ಥಂಕುರ. ಆರತಿ ನಂದಿಸಿದ್ರಲ್ವಾ, ಅಪಶಕುನ ಅಲ್ವಾ ಪುರೋಹಿತ್ರೆ? ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕೆ? ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಉಂಟು. ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಅಮ್ಮ ಅವ್ರು ಏನನ್ನು ಬೇಕಾದ್ರೂ ಹಾಳು ಮಾಡ್ತಾರೆ, ಆದ್ರೆ ಎಣ್ಣೆಯನ್ನೊಂದು ಹಾಳು ಮಾಡ್ಲಿಕ್ಕಿಲ್ಲ. ಎಂತ ಅನುಭವ ನೋಡಿ. ಎಣ್ಣೆ ಅಯ್ಯೋ ಇನ್ನು ನಾಲಿಗೆಗೆ ದನ ಮೆಟ್ಲಿಕ್ಕೆ ಎಣ್ಣೆ ಅನುಭವ ನೋಡಿ. ಶಿಷ್ಯವ ನಂದಲ್ಲಮ್ಮ, ನನಗೆ ಯಾಕೆ ಸುಮ್ಮನೆ ಹೊರಿಸ್ತಾ ಇದ್ದೀರಿ? ಯಾರ ಜೊತೆ ಹೋಗ್ತಾ ಇದ್ದಾರೆ? ಎಣ್ಣೆ ಇದೆ. ಏನು ಪುರೋಹಿತ್ರೆ? ಹಚ್ಚುವ ಪುರೋಹಿತ್ರೆ. ಎನ್ನರಸಿ ಏನು ಪುರೋಹಿತ್ರೆ? ಮಸಿ ಉಂಟು. ಯಾವ ಬಸ್ ಬೇಕು ನಿಮಗೆ? ಏನು ನಿಮಗೆ ಮತ್ತೆ ಸ್ವರ ಬರೋದು? ನೀವು ಊಟ ಮಾಡ್ತಿಲ್ವ ರಾಯರೇ? ಮತ್ತೆ ಊಟ ಮಾಡೋದು ಅಷ್ಟು ಕೊಟ್ಟಿದ್ದಾರೆ ನೀವು ಬರುವಾಗ. ಆಡುವ ಮಾತು ನನಗೆ ಕೇಳುವುದಿಲ್ಲ, ಆ ತಲೆವರಿಗೆ ಕೇಳಬೇಕು ಬೇಡ? ಕೇಳುವುದರ ಪರಿಣಾಮ ನಾಳೆ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಒಳ್ಳೆದಾಗಿದೆ, ಮದುಮಗನಿಗೆ ಬಾಯಿ ಬರುವುದಿಲ್ಲ. ಹಾಗಾಗಬಾರ್ದು ಪುರೋಹಿತ್ರೆ. ಹಾಗಾಗಬಾರದು ಎಂದಾದ್ರೆ ಗಟ್ಟಿಯಾಗಿ ಯಾರು ಸಾಯಿಯಲ್ಲಿ ಆದೀತು. ಎನ್ನರಸಿ ಅಯ್ಯೋ ದೇವ, ಪುರೋಹಿತರು ಸತ್ತು ಹೋದ್ರು. ಶಿವನೇ, ಜೀವಂತ ಇದ್ದಾರೆ ಪುಣ್ಯಾತ್ಮ ಕೊಲ್ತೀಯ. ನಾನು ಸತ್ತರೆ ಅಳುವುದಕ್ಕೆ ನನ್ನ ಮನೆಯಲ್ಲಿ ಜನ ಉಂಟು. ನಿನಗೆ ಆ ತಲೆ ಬಿಸಿ ಬೇಡ, ಗೊತ್ತಾಯ್ತಲ್ಲ? ವೈ ಏನು ಕೊಲ್ತೀರಾ? ಅದಾ ಸಾಕು. ಮಧ್ಯಮಸ್ಥಾಯಿಯಲ್ಲಿ ಹೌದೌದು. ಆದೀತು ಪುರೋಹಿತ. ಎನ್ನರಸಿ ಎಷ್ಟು ಒಳ್ಳೆ ಸ್ವರ ಉಂಟು, ಅದರಲ್ಲಿ ಬಿಟ್ಟು ಬ್ಯಾರಾಕ್ ಅಂತ ನೀವಲ್ವ ಹೇಳಿದ್ದು? ಹಾಗಲ್ಲ, ಅದೇ ಆದೀತು. ಎನ್ನರಸಿ ಹೊನ್ನರಸಿ ಪ್ರಾಣದರಸಿ ಪಟ್ಟದರಸಿ ಅಲ್ಲಿ ನಿನ್ನ ಅದೆಲ್ಲ ಮೊದಲೇ ಅಭ್ಯಾಸ ಆಗಿದೆ, ಅದನ್ನೆಲ್ಲ ಹೇಳಿಕೊಡ್ಬೇಕು. ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಕರಿಬಾರ್ದು ಪುರೋಹಿತ. ಮದುವೆಯಾಗಿ ಮಾತ್ರ ನಿಮಗೆ ಅಭ್ಯಾಸ ಇಲ್ಲ. ನಿನ್ನ ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಹಚ್ಚುವುದು ಪುರೋಹಿತ. ಎಂತದ ಹಚ್ಚುವುದು? ಅರಸಿನ ಎಣ್ಣೆ ಹಚ್ಚುವುದು. ಒಮ್ಮೆ ಹಚ್ಚಿದ್ರು ಸಾಕಾಗುದು. ನೀವಲ್ವ ಹೇಳಿದ್ದು? ಗೋಡೆಗೆ ಸುಣ್ಣ ಹಚ್ಚುದು. ಹಚ್ಚುತ್ತಾ ಈಗ ಬೇಗ ನಾನು ಹೇಳ್ತೇನೆ. ಎನ್ನರಸ ಹೊನ್ನರಸ ಪ್ರಾಣದರಸ ಪಟ್ಟದರಸ ನಿನ್ನ ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ಹೇಗೆ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಈಗಿನ ಕಾಲ ಹಾಗೆ ಆಯ್ತು. ನಿಮ್ಮ ಮುಚ್ಚಿದಂತಹ ಮುಖಕ್ಕೆ ನಾನು ಮುಜ್ಜ ಅಲ್ಲಿ ಮುತ್ತಿನಂತಹ ಮುಖಕ್ಕೆ ಮುತ್ತಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದ್ರೆ ಮೇಣದಾಗಿ ನೊಣ ಕೂತು ಪಚೀತಿಯಾಗುತ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚುಂತ ಅಮ್ಮ. ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿದೆ. ಎಂತದಮ್ಮ ಒಳ್ಳೇದಾಗುದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ. ಎದ್ದು ಸಾಲಾಗಿ ಬಂದು ಕೊಟ್ಟು ಹೋಗಿ, ಬೇಗ ಆಗಬೇಕು, ಮತ್ತೆ ಊಟಕ್ಕೆ ಗೊತ್ತಾಗ. ಏನು ಕೊಟ್ಟು ಹೋಗುದು ಪುರೋಹಿತ್ರೆ? ಹುಡುಗರೆ ತಂದು ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಪ್ರವೇಶ ಮಾಡುದು ಅಂತ. ಆದ್ದರಿಂದ ಒಂದು ಬಂದು ಕೊಟ್ಟು ಹೋಗಿ. ಯಾರು ಅವರು ಎದ್ದೇಳುವುದಿಲ್ಲ. ಅದೇನಮ್ಮ? ರಾಜಮಾತೆಯಾದಂತಹ ನಾನೇ ಘೋಷಣೆ ಮಾಡಿದ್ದೇನೆ. ಏನು ಅಂತ? ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ. ಎಷ್ಟೊಳ್ಳೆ ವಿಷಯ. ತನ್ನದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡು ಹೋದ್ರೆ ಆಯ್ತು. ಆದ್ರೆ ಸಭೆಯಲ್ಲಿ ಯಾರ ಹೇಳ್ತಿದ್ದಾರೆ ಏನಂತ? ಮೊದಲು ನಿಮ್ಮ ಕೈ ಬೀಳ್ಬೇಕಂತೆ. ಅಮ್ಮ ಆಲೋಚನೆ ಮಾಡಿ. ರಕ್ಕಸ ಪುರೋಹಿತರಾಗಿ ಇರುವವ ನಾನೊಬ್ಬ. ನನ್ನ ಕೈ ಬಿದ್ದರೆ ಮತ್ತೆ ನಿಮ್ಮ ರಕ್ಕಸರಿಗೆ ಮದುವೆ ಇಲ್ಲ. ಹಾಗಲ್ಲ ಪುರೋಹಿತರೆ, ವಧುವರರಿಗೊಂದು ಆಶೀರ್ವಾದ ಮಾಡಬೇಕು ಹಾಗೆ. ಮತ್ತೇನು ಮಾಡುವುದು? ಬಂದಾಗಿದೆಯಲ್ಲ ಅಲ್ಲ, ಅದು ಮೊದಲೇ ಅಲ್ಲಿ ಅವರ ಜೊತೆಯಲ್ಲಿ ಬಂದಿದ್ದೇನಲ್ಲ,
ಆಮೇಲೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಂದಾದ ಮೇಲೆ ಕೊಡೋದು ಉಪಾಯ ಇಲ್ಲ. ಸೋಮಜಾಡೇನು ಹಾಗಲ್ಲ. ಸೋಮಜಾಡ ಅನ್ನುವ ಕೊಟ್ಟಂತ ಪಟ್ಟೆ ಇದು ಹೇಳಿದ್ದಾನೆ, ಭಟ್ರೆ ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರ ಅವನ ಹೆಸರು ಹೇಳ್ತಾ ಇದ್ದು. ಸೋಮಜಾಡೇನು ಓ ಪಟ್ಟೆ, ಇನ್ನಲ್ಲಿ 108 ಬಟ್ಟೆ ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ನೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಲಿಗೆ, ಮಧುಮಗನ ಕೊರಲಿನಿಂದ ಮಧುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ ಎಲ್ಲಿಗೆ ಓದಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು ಬೇರೆ? ಶಾಸ್ತ್ರ ಕೊಂದು ಕೊಟ್ಟು ಬಿಡ್ಬೋದು ಹಾಗೆ ಕೊಟ್ಟದ್ದು. ಯಾಕಂದ್ರೆ ಈಗ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ. ನಾನು ಕೊಟ್ಟಾಗಬೇಕು. ಆದ್ರೂ ನಿಮ್ಮದೊಂದು ಇರ್ಲಿ ಅಂತ ಆಶೀರ್ವಾದ ಸದಾ ಇರ್ತದೆ. ಆದೀತು ಪುರೋಹಿತರೇ. ಮಹಾರಾಣಿ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹುಡುಗಿ ಇಳಿಸಿಕೊಡು. ಸತ್ಯಾಗ್ರಹಕ್ಕೊಂದು ಬೇರೆ ಕಡೆಗೆ ಹೋಗ್ಲಿಕ್ಕೆ, ಆದ್ರಿಂದ ಅವಸರದಲ್ಲಿ ಹೋಗ್ಬೇಕಾಗ್ತದೆ. ಎಲ್ಲ ಕೆಲಸ ಅರ್ಧ ಏನು ಪುರೋಹಿತರೇ? ಮಾತಾಡು. ಎಂತದ್ದು ಭವಿಷ್ಯದ ಬಗ್ಗೆ ನಾವು ಮಾತಾಡು. ಭವಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಮದುವೆ ಜಾಪ ಎಲ್ಲಿಂದ ತೊಡಗುವ? ತೊಡಗುದು ಮತ್ತೆ ತೊಡಗುದು. ನೀವೆತ್ತದಯ್ಯ ಬಸವನ ಹಿಂದೆ ಬಾಲ ಕಾಲದ ಮುಂದೆ ಬಸವ. ಹೌದೌದು, ಎರಡು ಒಂದೇ. ಹೋಗಿ ಹಿಂದೆ ಹೋಗಿ. ನಿಮಗೆ ಮತ್ಸರ ನಮ್ಮದು ನೋಡಿ. ನಿಮಗೆ ಮತ್ಸರ. ಅಯ್ಯೋ, ಎಂತ ಒಂದು ಹುಡುಗಿ ಹುಚ್ಚ ಮಾರ. ಏನು ಪುರೋಹಿತರೇ? ಅದು ಬೇರೆ ವಿಷಯ. ಅಮ್ಮ, ಇವರೆಲ್ಲ ನಿನ್ ಜೊತೆಯಲ್ಲಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಬೇಕಾಯ್ತಾ? ಅಣ್ಣಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಮ್ಮ ಓ ಬಾಲೆ ಮೀಸದ ಕೊಮ್ಮರದು ಕೈದೆಪ್ಪ ಮಾವ ಆಟ ಆಡ್ತಾ ಇದ್ದೆ. ಬಣ್ಣ ಗಡಿಗೆ 2 ಕೈಟ್ಲ ಕೊಮ್ಮು ತಿರ್ಗವೆ ಆಟ ಆಡ್ತೀನಿ ನಿನ್ನ ಒಟ್ಟಿಗೆ ಎತ್ತು ಪುಂಜೆ ನಕ್ಕಳೊಟ್ಟಿಗೆ ವಾ ನರಮ್ಮನಿ ಮಾರೆಯ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಾಗೆ ನಿನ್ನ ಅಪ್ಪ ಸಪ್ತ ಈಗ ಸುದ್ದಿ ಬಂದದ್ದ. ಇಲ್ಲಿ ಬನ್ನಿ ಅಮ್ಮ. ಅವರ ವಿಷಯ ಹಾಗಿಲ್ಲ ಅಮ್ಮ, ನೀವ್ಯಾಕಮ್ಮ ಅಳು? ಪುರೋಹಿತ್ರೆ, ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ್ರೆ. ಹೆದರಬೇಡಿ ಅಮ್ಮ, ಈಗ ಹೇಗೂ ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಅವನೇ ಕಲಿಸಿ ಅಂತ. ಪುರೋಹಿತ್ರೆ, ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ದೇವರೇ ದೇವರೇ. ವಿಷಯ ಹೌದು, ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ. ನಾನು ಹೋಗಿ ನೋಡಿ ಬರಲ್ಲ. ನೋಡಿ ಬಾ, ಬೆನ್ನು ಗಟ್ಟಿ ಉಂಟಾನು ಆಸೆ ಕೆಟ್ಟವ. ಮಾಡುವುದೆಂತದ್ದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೆ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಡುವುದಕ್ಕೆ ಅಲ್ಲಿ ಅರಮನೆಯಲ್ಲಿ ಜನ ಉಂಟು, ಅದಕ್ಕೆ ನೀವು ಅಜ್ಜಮ್ಮ ಈರ್ದಾಯ ಅಜ್ಜಮ್ಮ ಬಲಿ ಪೊಡಿ ಪಕ್ಕಡಿದ್ದೆಲ್ಲ ಬುಲ್ಪೊಡ್ಚಿದೆ ಐದು ಮಂಡ ಬೆದಿ ಕರ್ಲು ಕಣ್ಣೀರು ಬರ್ಪಡು ನಮ್ಮದಾಯ ಬುಲ್ಪುಡ್ ನಂಗೆ ಮರಲ್ಲ ನಾ ಸರ್ ಚಂಚಿಂಚು ಬೋಡ ಪೂರ ಸಮಾಪುಡು ಕೈ ತೆಗೆದೇಟೋದು ಬರ್ದ ಕಾವೇ ಹೋಯ್ ಮನ್ಯಯ್ಯ. ಒಂದು ಆಶೀರ್ವಾದ ಕೇಳುವ ಕ್ರಮ ಹೇಗೆ ಪುರೋಹಿತರೆ? ನಾನು ಹೇಳಿದ ಹಾಗೆ ಕೈ ಅಣ್ಣಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ಬಂಧು ಬಾಂಧವರೇ, ನೀವೆಲ್ಲರೂ ಬಂದು ಇಲ್ಲಿ ಸೇರಿದ್ದೀರಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೇ ಕೊಟ್ಟು ಸಹಕರಿಸಿ. ನಾವು ಇದ್ದೇವೆ ನಿಮ್ಮ ಹಿಂದೆ. ಹಿಂದೆ ನಮ್ಮವರಿದ್ದಾರೆ ನೋಡಿ. ನೀವು ಮತ ಯಾಕೆ ಮಾಡ್ತಾ ಆಶೀರ್ವಾದ ಕೇಳಿದ್ದೇವೆ. ಅಣ್ಣಂದಿರಿ ಅಕ್ಕಂದಿರಿ ಎಂತದು ಅದು ಮಾತಾಡಿ ಅಭ್ಯಾಸ ಪುರೋಹಿತರೆ. ನಿಮ್ಮ ಅಭ್ಯಾಸ ಇಲ್ಲಿ ಬೇಡ, ನಾನು ಹೇಳಿದಷ್ಟು ಹೇಗೆ ಅಣ್ಣಂದಿರಿ ಅಣ್ಣಂದಿರೇ, ಅಕ್ಕಂದಿರಿ, ಅಕ್ಕಂದಿರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಕರೆದುಕೊಂಡು ಹೋಗು ಧರ್ಮಕ್ಕೆ. ಧರ್ಮಕ್ಕೆ ಸಿಗ್ತದೆ ಅಲ್ಲಿ ಕರ್ಕೊಂಡು ಹೋಗು. ನನ್ನ ಅಂದರೆ ನಿಮ್ಮ. ಅದನ್ನಲ್ವ ಆಡಿದ್ದು ನಾನು. ನನ್ನ ಅಂದರೆ ನಿಮ್ಮ. ಏನಾಯ್ತು ಪುರೋಹಿತರೆ ನಿಮಗೆ? ಅದು ಯಾರು? 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 ಮಾಲಿನಿ. ಯಾರದು? ನನ್ನ ಹೆಂಡತಿ. ಅವಳೇ, ಅವಳನ್ನೇ ಕರ್ಕೊಂಡು ನಿಮ್ಗೆಂತಾದದ್ದು? ಮತ್ತೆ ನನ್ನ ಹೆಂಡತಿಯನ್ನು ನೀವು ಕರ್ಕೊಂಡು ಹೋದ್ರೆ ಓದಲಿಲ್ಲ, ನನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗುದಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ವರ್ಷಕ್ಕೆ ಹೆಂಡತಿ ಎಷ್ಟು ಆರ್ಭಟ ಇಡ್ತಾ ಇದ್ದೀನಿ. ನಿಮ್ಮದು ಭಾಗ್ಯ ಅಲ್ವಾ ಪುರೋಹಿತರಿಗೆ? ವರ್ಷಕ್ಕೊಂದು ಹೆಂಡ ಸಿಗ್ತದೆ. ನೀನು ಹಾಗೆ ಮಾಡ ಆಯ್ತಾ? ನೀನು ನಿಮ್ಮ ನನ್ನ ನಿಮ್ಮ ಮಾಲಿನಿಯನ್ನು ಹೌದು ಮೊದಲೇ ಹೇಳುದಲ್ವ ನೀವು?
ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ. ದೇವರಾದ ನೀವು ಆಶೀರ್ವಾದ ನೀವೆಲ್ಲರೂ ಆಶೀರ್ವಾದಿಸಿ. ನಿಮ್ಮದೊಂದು ಆಶೀರ್ವಾದ ಬೇಕು ಪುರೋಹಿತ. ಉತ್ತರೋತ್ತರ ದೀರ್ಘಾಶ್ರಮದ 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ನೀವು ಆಶೀರ್ವಾದ ಮಾಡಿದ ಸಿಟ್ಟಿನಿಂದ ಶಾಪ ಕೊಟ್ಟರು. ಭಗವಂತ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾರೆ, ಖರ್ಚು ಮಾಡಿಕೊಂಡು ಹಾಗೆ ಆಯ್ತು. ಹೋಗಿ ಆಶೀರ್ವಾದ ಪುರೋಹಿತ. ನಂಗೊಂದು ಆಶೀರ್ವಾದ, ಬೇಗ ಮದುವೆ ಆಗ್ಲಿ. ಅದೊಂದು ನಿನ್ನ ಜೀವನದಲ್ಲಿ ಆಗದೇ ಹೋಗಲಿ. ಈತಲಾದಿತಿ ದೇವಿ ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ಧುಮದಿ ಮೃತ್ಯುಗೊಪ್ಪಿದರದು ಚಿತ್ತದಿ ವ್ಯಥೆಯ ನಾಟಿರದು. ಓ ಮಾಲಿನಿಯ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹಿಷ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದ್ರೆ ನನ್ನ ಆಸೆಯು ಆಸೆಯಾಗಿ ಉಳಿತಲ್ಲ. ಯಾರಿದ್ದಾರೆ? ಸಂಭ್ರಮದಿಂದ ಇರಬೇಕಂತಹ ನೀವು ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಸತ್ಯ. ಯಾಕೆ ಈ ಪರಿಯಲ್ಲಿ ದುಃಖ ತಾಯಿ? ಹಿರಿಯ ಭಾಗಿಗಳಾದಂತಹ ನಮಗೆ ಸೇರಬೇಕಂತ ಸ್ವರ್ಗವನ್ನು ದೇವತೆಗಳು ಆಳುತ್ತಾ ಇದ್ದಾರೆ. ಹಾ. ಸುರಲೋಕದ ಸ್ವಾಧೀನ ಆಗಬೇಕು ಕುಮಾರ. ಅದಕ್ಕಾಗಿ ಚಿಂತಿಸುವುದೇ. ಸತ್ಯ. ಆಶೀರ್ವಾದಿಸಿ ಕೊಡಿ. ದಶರಥನನ್ನು ಮರ್ದಿಸಿ ನಾನು ಬರ್ತೇನೆ. ಶುಭವಾಗಲಿ ಕಂದ ನಿನಗೆ. ಸ್ವರ್ಗ ಪೀಠ ಬರಿದಾಗಿದೆ. ಯಾರಿಗೊತ್ತೇನೆ? ಅಂಬಾರಾಪಥದಿಂದ ಹಾರಿಕೊಂಡು ಬಂದೆಯೋ, ರೆಕ್ಕೆಯಿಂದ ಬಡಿದ ಬೀಸಿದೆಯೋ, ಬಂದಂತಹ ಹಕ್ಕಿ ಯಾರ ನೀನು?
ಸ್ವರ್ಗವನ್ನು ಏರಿದೆಯಾ? ಏರಿದ್ದೇನೆ ಸ್ವರ್ಗ. ಇಂದ್ರಾದಿ ಸುಪರ್ಸ ಯುದ್ಧದ ಮೂಲಕ ಬಡಿದೋಡಿಸಿ ಎಲ್ಲರನ್ನು ಬಡಿದೋಡಿಸಿ ಅಲ್ಲಿ ನಿನ್ನ ಅಧಿಕಾರ ಸ್ಥಾಪಿಸಿದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮ ಎಂದೆನಿಸಿಕೊಳ್ಳುವುದಿಲ್ಲ. ಪರಾಕ್ರಮವನ್ನು ದುರ್ಮುಖೇನವಾಗಿ ತೋರಿಸಿ ನಿನ್ನನ್ನು ವಿಚಾರಿಸಿ ಬಂದವ ಸಹ ಮಾಡತವನಲ್ಲ. ಯಕ್ಷರಾಜ ಪಿಂಗಲಾಕ್ಷ.
ಎದುರಿನಿಂದ ಜಯಘೋಷವನ್ನು ಮಾಡಿದ್ರು. ಎಲ್ಲರೂ ಬಂದು ಮಲಾರ್ಪಣೆಯನ್ನು ಮಾಡಿ
ಮಾಲಾರ್ಪಣೆಯನ್ನು ಮಾಡಿದ್ರು. ಸಂತೋಷದ ವರ್ತಮಾನ ಹೀಗೆ ಸಂಭ್ರಮಿಸುವುದಲ್ಲ, ಮತ್ತೆ ನಡೀಲಿ. ಯಾವುದು? ಇಂಥ ಸಂಭ್ರಮದ ದಿನಕ್ಕೊಂದು ಇದು ಶ್ಯಾಮ್ ಸುಂದರ್ ಅದು ನಾಟ್ಯ ಎಲ್ಲ ಮಾಡ್ತಾರೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ನಡಿ ಎನ್ನುವ ಹಾಗೆ ಆಜ್ಞೆಯನ್ನು ಕೊಟ್ರು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಭೂಲೋಕದಲ್ಲಿ ಪ್ರಚಾರದಲ್ಲಿ ಉಂಟು. ಯಾವುದು? ಗಾನ ವೈಭವ, ನಾಟ್ಯ ವೈಭವ. ಸ್ವರ್ಗದಲ್ಲಿ ಕೂಡ ಅದನ್ನು ಕಾಣಬೇಕು ಎನ್ನುವ ಹಾಗೆ ನಿಮ್ಮ ಗಂಡನ ಆಸೆ. ನಡೀಲಿ. ಯಾರಿದ್ದಾರೆ ಸ್ವರ್ಗದಲ್ಲಿ ಬಲ್ಲವರು? ಹೌದೌದು, ಸ್ವರ್ಗದಲ್ಲಿ ಕೆಳಗಿನಿಂದ ಜನ ತರಿಸುವುದು ಬೇಡ ಬೇಡ. ಈಗ ಸ್ವರ್ಗದಲ್ಲಿದ್ದಾರಲ್ಲ ಶಂಭುರು ನಾರದರು. ಶಂಭೂರ್ನವರ ಗಾಯನಕ್ಕೆ ತುಂಬೂರು ನಾರದರು. ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ನಿನಗೆ ಬ್ರಹ್ಮ ಮಾನಸ ಪುತ್ರ ತುಂಬೂರು ನಾರದರು, ಅವರ ಗಾಯನ. ಆಮೇಲೆ ಬಡಿಯುವುದಕ್ಕೆ ಚಿತ್ರಸೇನ ಬರುವಾಗಲೇ 6 ಮದ್ದಲೆ ತಂದಿದ್ದಾರೆ. ಕೈಯಲ್ಲೆರಡು ಕಂಕುಲಲ್ಲೆರಡು ಹೀಗೆ ಎತ್ತಿಕೊಂಡು ಬಂದು ಎತ್ತರದಲ್ಲಿ ಕುಳಿತು 6 ಮದ್ದಲೆಯನ್ನು ಹೀಗೆ ವೃತ್ತಾಕಾರವಾಗಿ ಜೋಡಿಸಿಟ್ಟು ಒಂದನ್ನು ತೊಡೆ ಮೇಲಿಟ್ಟು 6ಕ್ಕೆ ಕೂಡ ಟುಮ್ 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 ಚಾಪುಗಟ್ಟ. ಅಲ್ಲಿ ನಾರದರ ಗಾಯನ. ಇವರ ನೋಡಿ ಒಬ್ಬರೇ ಇರುವುದು, ಹೇಳುವುದಕ್ಕೆ ಸಂತೋಷ ಆಗುತ್ತದೆ. ಒಬ್ಬರೇ 2 ಕೈ 6 ಮದ್ದಲೆ ಒಂದೇ ಕಾಲಕ್ಕೆ 6 ಹೀಗೆ ನೋಡಿ ಒಂದನ್ನೇ ಬಾರಿಸಿ. ಕರ್ಮ ಮತ್ತೆ ಅವರಷ್ಟು ಇಟ್ಟದ್ದು ಯಾಕೆ? ಪ್ರಚಾರಕ್ಕೆ ಮಾತ್ರ. ಹಿಮ್ಮೇಳನನ್ನು ಗಟ್ಟಿಯಾಗಿತ್ತು, ಮುಮ್ಮೇಳನಕ್ಕೆ ರಂಬೆ, ಬೆನ್ನಿಗೆ ಉಮಾಶ್ರೀ ಅಲ್ಲ ಊರ್ವಶಿ. ಅವರ ನಾಟ್ಯ ವೈಭವ ಆಯ್ತು. ಎಲ್ಲರೂ ಸಂತೋಷದಿಂದ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಏನದು? ಗರನೆ ಗರ ಗರನೆ ತಿರುಗುತ್ತಾ ಕ್ಷಣನೆ, ಗರನೆ ಗರ ಗರನೆ ತಿರುಗುತ್ತಾ ಕ್ಷಣನೆ ಬಂದು ನಿಂತ ವೈರಿ. ನೀನೇನು ನನ್ನನ್ನು ತಿನ್ನೋದಕ್ಕೆ ಬರುತ್ತ ಪಾಪಿ? ನೀನು ಬಾಯಿ ಹಾ ಮಾಡಿಕೊಂಡು ಎಲ್ಲಿ ಏನು ಅದು ಹೋಗಲಿ. ಯಾಕೆ ಅಲ್ಲಿ ಸ್ವರ್ಗದಲ್ಲ ಇಷ್ಟೇ ಸಣ್ಣ ಇದ್ದಾನೆ, ಸಣ್ಣವನು ಹೀಗೆ ರೆಕ್ಕಾಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ನೋಡ್ತೇನೆ, ಪರಿಚಯ ಉಂಟು. ಯಾರದು? ಯಾರು? ಯಶ್ 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 ನೋಡಿದ್ದೀನಿ. ಯಶ್ ಗೊತ್ತಿಲ್ವ? ಯಕ್ಷ. ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಗೆ ರಗ 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 ಒಂದು ನಿಮ್ಮ ಗಂಡನ ಮುಸುಂಟಿಗೆ ಬಾರಿಸಿ ನನ್ನವರಿಗೆ ಹೊಡೆದನ. ಹೌದು. ಆವಾಗ ಅವರು ಬಿಡುವುದಕ್ಕಿಲ್ಲಪ್ಪ, ಅವರು ಬಿಡುವುದಿಲ್ಲ. ಬಿಡ್ಲಿಲ್ಲ. ಬಿಟ್ರೆ ಏಸಿಗೆ ಅಲ್ಲ, ಅವನನ್ನ ಬಿಟ್ರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರು. ಶೆಟ್ಟಿಗಾರ? ಯಾರ ಶಕ್ತಿಗಾರರು? ಕುಳಿತಿದ್ರ ಎದ್ದು ನಿಂತು ಇವ ಅಲ್ಲಿ ತನಕ ಹೋದನು. ಮತ್ತೊಮ್ಮೆ ರಗ 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 ಅಂತ ಆವಾಗ ನಿಂತಿದ್ರ ಅಲ್ಲಿಗೆ ಮಲಗಿದ್ರು. ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲಪ್ಪ. ಯುದ್ಧದ ವೈಖರಿ ನೋಡಿದ್ದೆ. ಇರಬಹುದು ಅಂತ ನಾನು ಕೂಡ ಎನಿಸಿದೆ. ಈಗ ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೆ. ಹೇಳುದು ಕಾಣುದಿಲ್ಲ. ಅಮ್ಮ ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ನೋಡುದು ಎತ್ತನ್ನ ಇಷ್ಟುತ್ತ ನಾಲ್ಗೆ ಹೊರಗೆ ಹಾಕಿ ನಿಮ್ಮ ಗಂಡ, ನನ್ನ ಗಂಡ ಸತ್ತ. ಪತಿಯೇ ಮಡಿದೆಯಲ್ಲ, ಪತಿಯೇ ಮಡಿದೆಯಲ್ಲ, ಈ ಪರಿಯಲ್ಲ ಜತೆಯಗಲು ಮರಿನಲ್ಲ, ಕೀರ್ತಿಯೋಳು ನಿನ್ನ ಗದಿಗೆ ವ್ಯಥೆಯ ಆರೊಡಲಿನ ನೀಗೆ ಆರೊಡಲಿನ ಯಾರಿದ್ದಾರೆ ಇಲ್ಲಿ? ಯಾರಲ್ಲಿ ಹೇಳಿಕೊಳ್ಳಲಿ? ಪತಿಯೇ ಮಡಿದೆಯಲ್ಲ, ಶುಭನೇ. ಎಂಥ ಒಂದು ಕರ್ಣ ಕಠೋರವಾದಂತಹ ಮಾತುಗಳನ್ನ ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ?
ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಕು ಎನ್ನುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವಿನ್ನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗೆಂಥ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗೆಂಥ ವೈದ್ಯವೇದೇಶ ಬರುವುದಕ್ಕೆ ಕಾರಣ ಯಾರು? ಯಾರು? ಎಲ್ಲಾ ದೇವತೆಗಳೇ, ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡ್ತಾ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದರೆ ದಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ನನಗೊಬ್ಬ ಮಗನಿದ್ದಾನೆ, ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಹಿನ್ನುಮಗದ್ದು ಕತ್ತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಸಂದರ್ಭ ತಾಯಿ ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯೇ. ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಹೌದು. ಆದರೆ ಈ ಕ್ಷಣ ನೆಲನಾಟಕಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ಮುಖವನ್ನ ಗಮನಿಸಿದೆಂದಾದರೆ ಕಾಣಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಬೇಕಾದ ಮಂಗಳಸೂತ್ರ ಇಲ್ಲದಾಗಿದೆ. ಶ್ವೇತ ವಸ್ತ್ರ ದಾರಿಯಾಗಿದ್ದೀಯಾ? ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಶಂಕರ ನಿನ್ನ ಎದೆ ಹತ್ತರಕ್ಕೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲೂ ಕಷ್ಟವೇ ತಾಯಿ? ಕಷ್ಟ ಬಂದಿದೆ ಮಗನೇ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯೇ. ತುಂಬಾ ಜನಕ್ಕಾಗುವುದಿಲ್ಲ ಕಂದ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಸರಸೀಜೋದ್ಭವನು. ಅವರೆಲ್ಲರ ವಿಚಾರ ಬಿಡುತ್ತಾಯೇ? ಬಿಡೋಣ. ನಮ್ಮವರಿಂದ ಏನಾದ್ರೂ ಬೇಸರಾಗಿದೆ ನಿನಗೆ? ನನಗ ಹೇಳಮ್ಮ ನನ್ನಲ್ಲಿ. ಏನು ಏನೆಂದು ಬೀಳಲಿಕ್ಕಂತ ನಮಗೊದಗಿದಂತ ಪರಿಭವವನ್ನ ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ಹೌದಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹ ವಿಠಲವನ್ನ ಯಾರಿ ಕುಳಿತರಂತೆ ಮಗನೇ? ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ ಮಗನೇ. ಹೇಗೆ ತಾಯಿ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ಶಕ್ತಿಯನ್ನ ಕಂಡಂತಹ ದೇವತೆಗಳು ಗಹಗೈತಿ ನಗಾಡುವುದಕ್ಕೆ ಬಂದಾದರೆ ತಾಯಿಯೇ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ನೋಡು ಮಗನೇ. ಕಂದ, ನನ್ನ ತಂದೆಯ ಸಾವಿಗೆ ಕಾರಣವಾದ ದೇವತೆಗಳನ್ನ ಬಿಡುವುದಿಲ್ಲ ತಾಯಿ ನಾನು. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನಮ್ಮ. ನುಡಿಗೆ ಮಾಲಿನಿ ಸಂತೋಷವಾಯಿತು. ಮನದಿ ಹರೋಷವನಂತ ನುಡಿದಳು, ಹರೋಷವನಂತು ನುಡಿದಳು. ಅನಿಮಿಷನ ಗೆಲಬಹುದು ಸಮನದಿ, ನಿನಗೆ ಘನವಲ್ಲ ಮಗನೇ. ಓ ಅನಜನಾಭನು ಬರುವ ಕೃತಕದೇ, ಅನಾರತ ಸುಮನದರ ಪಕ್ಷದಿ ನಿನಗೆ ಪೇಳುವೆನಾಡು ಮಗನೇ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟಾ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರು ಆಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮಗನೇ. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತನುಡಿ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ತಾಯೇ, ಕಾನನವನ್ನು ಸೇರುವುದಕ್ಕೆ ಸಿದ್ಧರಿದ್ದೇನೆ. ಹೊತ್ತಿಗೆ ಆಹಾರ ಯಾರಿಂದ? ಕಂದ, ಅನ್ನ ಆಹಾರಾದಿಗಳನ್ನು ಬಿಡಬೇಕು. ಕಠಿಣವಾದಂತಹ ತಪಸ್ಸನ್ನು ಆಚರಿಸಬೇಕು. ದೇಹವನ್ನು ದಂಡಿಸಿಕೊಳ್ಳಬೇಕು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಬಂದಂತಹ ಬ್ರಹ್ಮನಲ್ಲಿ ಬೇಕಾದಂತಹ ವರವನ್ನ ನೀನೇ ಕೇಳಿ ಪಡೆದುಕೊಂಡು ಬರಬೇಕು ಮಗನೇ. ಕಾನನವನ್ನ ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಒಂದು ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಕಂದ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನೇ. ಆಶೀರ್ವಾದಿ ಶುಭವಾಗಲಿ ಕಂದ. ಹೋಗಿ ಬಾ ಕುಮಾರ.
ಕುರಿತಾಗಿ ತಪಸ್ಸಾಚರಿಸಿದೆ. ಬೇಕಾದವರ ಸಂಗ್ರಹವಾಯಿತು. ವಿಚಾರವನ್ನು ತಿಳಿದು ತಾಯಿ, ಶೋಣಿತದ ಅಧಿಕಾರ ನನ್ನ ಪಾಲಿಗೆ. ಬಾಲಮಹಿಷನಾದ ನಾನು ರಾಜಮಹಿಷನಾಗಿದ್ದೇನೆ. ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನ ಏರುವ ನಿರೀಕ್ಷೆ ಉಂಟು. ನೋಡೋಣ. ನೆರೆದಿರುವಂತಹ ಸಮಸ್ತ ದಿಗ್ಪತಿಗಳು ದೇವಚಿಂತಿಣಿ ದೇವರಾಜನಾಡುವ ಮಾತನ್ನು ಆಲಿಸಬೇಕು. ದುರುಳ ಮಹಿಷನನ್ನು ಬಗ್ಗು ಬಡಿಯುವುದಕ್ಕೆ ಸಾಗಲಿ ಸರ್.
ಸಹಕಾರದಿಂದ ನಾಕ ನಮ್ಮ ಸ್ವಾಧೀನ ಅಹಂಕಾರದಿಂದ ಬಂದ ಸುರಪ ಸುದ್ದಿ ಇಲ್ಲದೆ ಓಡಿದ್ದಾನೆ. ಯಾರದು ಓಡುವುದು? ಸೂರ್ಯಚಂದ್ರರು. ಅವರ ನಡೆಗೆ ಅಷ್ಟೇ ಅಲ್ಲ, ಮತ್ತೆ ಇಲ್ಲಿ ಸುರಪ್ಪನ ಕ್ರಮ ಉಂಟಂತೆ. ತರ್ಪಣ ಸುರರದ ನೊಡಗುಂಡು ಪುರುಹೂತನಾಕ್ಷಣ ಚರಿಸುತ್ತು ಗಿರಿಗಾನದಲ್ಲಿ ಅರಿತನಾಕ್ಷಣ ಮರುಗಿ ಮಾಡುವುದೇನು ಸರಸಿಜೋ ಹೊರಗಬೇಕಲೆ ವಾಣಿನ ಅವಧರಿತು ನಿಗಮಲ ಸಂಜಾತ ವಾಣಿನ ನಿಮ್ಮಿಂದಲೇ ವರಬಲವನ್ನು ಪಡೆದಂತಹ ದುರುಳ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಆತನ ವಧೆಗೆ ಹಾದಿ ಅರಿತನಿರ್ದನ ಕುರುಳನ ಬಾದಿಯ ಮುರಿಯುವುದಾಗಿನಿದಲ್ಲಿ ಅರೆಲ್ಲವನ ವರಗಳ ನಿತ್ತಿಗೆ ವಿರಚಿಸಿ ತಪವನು ಮೊದಲಲ್ಲಿಗೆ ಆದರೆ ದೋರ್ವೆ ಹಾದಿಯ ದೂತನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ಸಡಿ ಜಲಿಸಾದರದಲ್ಲಿ ಭಿನ್ನಯಿಸುವ ದಿವಿಜಾಧಿಪ ಮೂರು ಲೋಕದ ಆಗುಹೋಗುಗಳ ಬಗ್ಗೆ ಚಿಂತಿಸುವಂತಹ ಗುಣಸಿಂಧು ನೀನು. ಸಕಲರನ್ನು ಆನಂದಗೊಳಿಸುವ ಆನನವೆಂದು ಕಂದಿ ಹೋಗುವುದಕ್ಕೆ ಪರೋಕ್ಷವಾಗಿ ನಾ ಕಾರಣ. ಪರಿಹಾರಾರ್ಥವಾಗಿ ಚಿಂತಿಸುವುದಕ್ಕೆ ವೈಕುಂಠಪತಿಯಾದಂತಹ ಮಾಧವನ ಬಳಿಗೆ ಸಾರೋಣ. ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಉಳಿದವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ಒದಿಸುವ ಎತ್ತ ಯೋಚಿಸುತ್ತಿರಲಿದ್ದ ನಳಿನ ಪವೈ ಸುರರ ನೊಡಗೊಂಡು ನಡಿತೋದು ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈ ತರಲೋಗ ಪುರಗರನು ನಿಲಯುದೊಳಗಿಲ್ಲದಿರೇ ಕಡವಳಿಸೇ ಬಳಿಕವರು ತಿಳುಗಿದ ಶರೀರ ನೋಡಿ ಹರಿಹರರು ತುಗಿನಾದ್ರಿಯೊಳಗಿರುವ ಹದನವನು ಹರಿಹರರ ಪದಕ್ಕಿರಗಿ ಸಕಲರು ಗುರುಳ ಮಗಿಜಾಸುರನ ಉಪಟಳ ತರಗರಿದುದಿಗು ಎಂಬ ನೀವೇ ಹೊರೆಯುವುದೆನಲು ಜಯ ಜಯ ನನ್ನಿಂದಲೇ ವರವನ್ನು ಪಡೆದಂತಹ ದುರುಳ ಮಹಿಷ ಪ್ರಮತ್ತನಾಗಿ ಜಗಮೂರನ್ನು ಕೈವಶಗೊಳಿಸಿ ದಾಷ್ಟ್ಯ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಒಂದು ದಾರಿ ತೋರಿಸಿ ದೈತ್ಯ ಸಂಹಾರಕ್ಕಾಗಿ ನನ್ನ ಅಂತರ್ವರ್ಚಸ್ಸನ್ನು ಹೊರಗಡೆ
ಒಳಮೈಸೂರವನಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹಿಷನ ವಧೆಗಾಗಿ ನನ್ನ ಅರ್ಥ ತ್ಯಾಜ್ಯವನ್ನು ಹೊರಗೆಡಹಿದ್ದೆ. ನಮ್ಮ ದಿವ್ಯ ತೇಜಸ್ಸನ್ನು ಹೊರಗೆ ಮೂರು ಮೂರ್ತಿಗಳ ಮುಖದಿಂದ ಪೊರಟಿಕ ತೇಜ ಚಾರು ದಿಪ್ಪ ತೇಜ ಒಂದಾಗುತ್ತಲಿ ನಾರಿಯ ಕೃತಿ ತೊಳೆದು ಧರಿಗಿಳಿಯದು ರುಜಿ ಜೀವಿರು ತಾನು ತೀಸಿದರು. ದೇವಿ ಹೇ ಪಾವನ ಚರಿತೆ ನೀನೇ ಸಾಗುವುದು ಕರುಣದಿ ನಮ್ಮನು ಮಾತು ಪಾವನ ಚರಿತೆ ಭಾವಶುದ್ಧಿಯೊಳೆಯುವುದು ತಾಯಿ ನಾವು ಮರಿಗೋಬೆವು ಪಾಲಿಸ ಭಯವ ದೇವಿ ಪಾವನ ಚರಿತೆ ಅಮ್ಮ ದೇವಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಹೇಳಿರೆ ಹರಿಗರಾತ್ಯೋ ತಾಯಿ ಧೈರ್ಯವಾದುರಪ್ಪ ಮುಖ್ಯರು ಬೇಡಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಹೇಳಿ ಎದ್ದೇಳಿ ನಾರಾಯಣ ಅಮ್ಮ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲ
ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಕಳ್ಳ ಮಗಿಷನು ವಿಧಾತ ನಿತ್ತಿಗ ವರದ ಬಲದಿ ಸುರವ್ರಾದ ಎಲ್ಲ ಬದಗಿಳಿಸಿ ನಿರ್ಭೀತಿಯಿಂದ ಸುರವಾದ ಎಲ್ಲವ ತೆಗೆಡಿಸಿ ನಿರ್ಭೀತಿಯಿಂದ ಅಮ್ಮ ಶಕ್ತಿ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋ ಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ತವ ಸನ್ನಿಧಿಯಲ್ಲಿ ನಮ್ಮ ಕಷ್ಟವನ್ನು ಏನೆಂದು ಹೇಳಲಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ, ಸುಮನ ಸಂಭ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹಿಷನ ಕೊಂದು ಸುರನು ಸೋಲಿಸಿ ಮೆರವನೆ ಖಳನಾಗಿರಿ. ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯ, ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಸಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ ಜಯ ಜಗದಂಬಾದೆ ಜಯ ಜಯ ಮಹಾಮಾತೆಯ ಭಯವಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರ
ಸಂಹಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ವನ ಜನಾಭರು ಕರದ ಚಕ್ರಮ ಸಂಹಾರಕ್ಕಾಗಿ ವರ ಸುದರ್ಶನ ತ್ರಿನಯನ ತ್ರಿಶೂಲವನು ಸಾಗ ಕನಕಗರ್ಭರು ಬ್ರಹ್ಮದಂಡವ ಎತ್ತು ಬಳಿಕ ಸುಮನಸರು ಜಯ ಜಯ ವಿನುತ ಪದಕಿರಗಿ ಜಯ ಜಯ ಜಗದಂಬಾ ಜಯ 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 ಜಯ. ಜಯ 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 ಜಗದಂಬಾ ಎನ್ನುತ್ತ ಸಕಲರು ಪದಕಿರಗಿ ಜಗದಂಬಾ ಜಯ ಜಯ ನಮ್ಮವರೇ, ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾದೇವಿಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ದೇವಿ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈಯುವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪರಿಚಾದ್ಯರಾಗಿ ಬರುತ್ತೇನೆ. ಅದೋ ಬಂದನಲ್ಲ.
ಜಯ 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 ಏನು ವಿಚಿತ್ರ ಕಾಡ್ತಾ ಇದ್ದೇನೆ. ಒಮ್ಮಿಂದೊಮ್ಮೆಗೆ ಕಾಗಿ ಕೂಗಿಗಳ ಅಚಾನಕ ಕಿವಿಚಾಟ. ನನ್ನ ಅವರದು ಶಂಕದುರ್ಗದ ಮನದ ವಾರ್ತೆ. ಯಾರೋ ಒಬ್ಬಾಕೆ ಹೆಣ್ಣು ಮೃಗವಾಹಿನಿಯಾಗಿ ಬಂದಿದ್ದಾರಂತೆ. ವಿಚಾರಣೆಗೆ ಹೊರಟೆ. ಏನು ವಿಚಿತ್ರ! ಏನು ಅಷ್ಟಾಭಯವನ್ನಾಧರಿಸಿ ಕಾಡಿನ ಸರಿಯನ್ನ ಏರಿ ನನ್ನವರದ್ದು ಶಂಕದುರ್ಗರ ಮರಣಕ್ಕೆ ಕಾರಣ ನೀನೆಂದು ಅರಿಸಿದ್ದೇನೆ. ನಾನೇ ಕೊಂದವಳು. ಏನು ವಿಚಾರಣೆಗೆ ಬಂದವರು ಸಾಮಾನ್ಯನಲ್ಲ. ಏನು ಮಹಾ ಮೂರು ಲೋಕದ ಅಧಿಕಾರಿಯಾಗಿ ಮೆರೆಯುವ ಮಹಿಷ.
ಬಂದೆ ಸುರರ ಭಿನ್ನದಲ್ಲಿದ್ದರು ಒಂದು ಹೆಜ್ಜೆ ಮುಂದಿರಿಸಿದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯೋ, ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ, ಋಷಿ ಮುನಿಗಳನ್ನು ಪೀಡಿಸಿದೆಯೋ, ಸ್ವರ್ಗಕ್ಕೆ ಗಾಳಿ ಮಾಡಿದೆ ಕೆಟ್ಟವನೇ. ಇದೋ ಏನು ಸಜ್ಜನದ ಕಣ್ಣೀರನ್ನು ಬರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಕೋಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಕೇಸರಿಯನ್ನು ಏರಿಕೊಂಡು ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ನಿನಗಿದ್ದಲ್ಲಿ ದೇವತೆಗಳ ಪಾದಕೊಪ್ಪಿ ಶರಣಾಗು. 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ಒಂದೇನು ಎಚ್ಚರ. ದೇವ ಪಕ್ಷಪಾತಿಯಾಗಿ ಬಂದೋಳ ನೀನು. ನಿಜ ಈಗ ನಿನಗೊಂದು ಕಿವಿಮಾತು ಹೇಳ್ತಾರೆ, ಹೇಳು. ಏನದು? ಅಷ್ಟಭುಜ ಕಳಚು ಕಳಚಿ ಕೇಸರಿಯನ್ನು ಕಾರಣ ಕಟ್ಟು ಕಳುಹಿಸಿ ಈಗ ನನ್ನ ತೊಡೆ
ಜಯಗಿರಿನಾದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಗವದ್ಗೆ ಚಿದಗಂಟ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕುತೆ ಜಯ ಜಯ ಹೇ ಮಹಿಷಾಸುರ ರೋಧಕ ಪರ್ದಿನಿ ಶೈಲಸುತೆ ಜಯಗಿರಿನಾದಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣ. ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸುಯೋ ಮರೆಯದೋನಯ ಶರಣವನು ನೀನಿರತ ಮನದಿ ಮರೆಯದೋನಯ ಚರಣವನು ನೀನಿರತ ಮನದಿಯೇ ಸುರಪ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನು ಮಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ತಾಯಿಯ ಬಳಿಕ 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಬೇಟ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕ ಬಂದಾಡು. ಮುಂದಕ್ಕೆ ಕಷ್ಟ ಒದಗಿತು ಅಂತ ಆಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ದುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಂದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಸೇರಿದೆ ಕಲಾಭಿಮಾನಿಗಳು, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರೀತ್ಯರ್ಥವಾಗಿ ನಡೆಯುತ್ತಿರುವಂತಹ ಯಕ್ಷಗಾನ ಬಯಲಾಟದ ಪರವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ. ಅನ್ನ ಪ್ರಸಾದ ಸ್ವೀಕರಿಸದೇ ಇರುವವರು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಸಂಘಟಕರ ಪರವಾಗಿ ವಿನಂತಿ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಪತ್ತರವನ ಶುಂಭದಾನವನಧಿಕ ವಿಭವದಲ್ಲಿ ಲೋಕದ ಬೆಳಕನ್ನು ಕಂಡವರು ನಾವು. ಹೌದಣ್ಣ. ಶುಂಭೋ
ವ್ಯಾಧಿಗಳಿಂದ ಮರಣವು ದೊರಕದಂತೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು ಎನ್ನುವ ಉದ್ದೇಶವನ್ನು ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳ ಲೋಕಕ್ಕೆ ತಾಳಿ ಇರುವಂತಹ ಉರಗಾಜಿಗಳ ಮನೆಯನ್ನೇ ಮೆಟ್ಟಿ ಭೂಲೋಕದಲ್ಲಿನ ಭೂಮಿ ಪಾಲಕರನ್ನು ಮೆಟ್ಟಿದ್ದೇವೆ. ಅಣ್ಣ, 2 ಲೋಕದ ಪುಣ್ಯವಂದಲಿಸಿದಂತ ಆ ಸ್ವರ್ಗಲೋಕ ನಮ್ಮ ಕಿರಿಯಪ್ಪೆಯ ಮಕ್ಕಳು ಸ್ವೇಚ್ಛವಾಗಿ ಬೋಧಿಸ್ತಾ ಇದ್ದಾರೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ ಏನು ಯಾರೋದಕ್ಕೆ ಐರಾವತವನ್ನು ಏರಿ ಬಂದವ ನೀನೇನ ಸೂರಪ್ಪ? ಅಯ್ಯೋ, ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಕಾಳುತ್ತಾ ಇರುವಂತಹ ಸ್ವರ್ಗದ ಪೀಠವನ್ನು ಜಿತಮನ್ಯುವಾಗಿ ಶತಮನ್ಯುವನ್ನು ಮಾಡಿದ ಗತದಿಂದಲಾಗಿ ಪ್ರಾಪ್ತವಾದಂತಹ ನಾಲ್ಕಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಭಕ್ತಿಯ ಬಲುಮೆಯನ್ನು ತೋರಿಸಿ
ತಗಡಿಸಿ ಎತ್ತ ನೋಡಿದರು ಚುಂಬದ ಚುಂಬರಿಗೆ ಜಯಘೋಷ. ಹೌದಣ್ಣ, ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. ಅರ್ಪಣ ದರ್ಪಣ ಯಾರಲ್ಲಿ ಎದ್ದು ಓಡುವ ಸೂರ್ಯಚಂದ್ರನು. ಹೌದಣ್ಣ, ನನ್ನ ವಿದ್ಯೆ ಮೇಲಿದೆ ಎಲ್ಲರಿಗೂ ಜಾತಲ್ಲ ತಿಳಿಯುವುದಲ್ಲ. ಈ ಕಾಲಕ್ಕೆ ಬೇಕಾಗಿರುವುದು ವಿಶ್ರಾಂತಿ. ಹೌದಣ್ಣ, ವಿಶ್ರಾಂತಿ ಅಂತ ಬರೆದು ಮನಗರಗಿ ಸುರಪಾರ ಅನಿಮಿಷರ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜಲೋ ದೇವಿ ಗಿರದಿ ಪೇಳುವುದು ಅನಿಮಿಷರು ತುಗಿನ ಗಿರಿಡೆಗೆ ಮನಕರಗಿ ಸುರಪಾಲ ಸುರಪಾಲ. ಶುಂಭಾನಿ ಶುಂಭಾಸುರರ ಅಟ್ಟಹಾಸದಿಂದ 3 ಲೋಕದಲ್ಲಿ ಅಧರ್ಮ ವ್ಯಾಪಿಸಿದೆ. ಈ ಸ್ಥಿತಿಯನ್ನು ಕಾಣುವಾಗ ಸುರಪನಾದಂತ ನನ್ನ ಮನಸ್ಸು ಮರುಗುತ್ತಾ ಉಂಟು. ಧರೆಯಲ್ಲಿ ಧರ್ಮ ಸ್ಥಾಪನೆಯಾಗಲೇಬೇಕು. ಅದಕ್ಕೆ ಬೇಕಾಗಿ ತುಯಿನಗಿರಿಯನ್ನು ಸೇರಿ ಜಗದಾದಿಶಕ್ತಿಯನ್ನೇ ಪೂಜಿಸ್ತೇನೆ. ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜರ ನಿಜ, ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯುದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಉದುವುದೇತಕ್ಕೆ ಶೋಕದಲ್ಲಿ ಸುರ ಪದವಿ ಎತರ ಕಷ್ಟ ಒದಗಿತು. ಹೆದರ ಬೇಡದ ಜನರ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂತೋಷದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು ಮಾತೆ. 3 ಲೋಕಕ್ಕೊದಗಿದಂತಹ ಸಂಕಷ್ಟವನ್ನು ಏನೆಂದು ಬಿತ್ತರಿಸಲಿ ತಾಯಿ. ದುರುಳರಾದಂತಹ ಶುಂಭನಿ ಶುಂಭಾಸುರರು ವಿಧಿಯಿಂದ ಪಡೆದಂತವರ ಬಲವನ್ನು ದುರ್ವಿನಿಯೋಗಗೊಳಿಸುತ್ತಾ ಇದ್ದಾರೆ. ಅಧರ್ಮ ವ್ಯಾಪಿಸಿದೆ ತಾಯಿ. ಧರ್ಮದ ಉತ್ಥಾನಕ್ಕೆ ಬೇಕಾಗಿ ನಿನ್ನ ಮೊರೆ ಹೋಗುತ್ತಾ ಶುಂಭನಿ ಶುಂಭನಿಂದ ಕಷ್ಟವೇ ಇದು ಅಭಯ. ಕರುಣಿಸುವುದನ್ನ ಭಜವನು ಕರುಣಿಸುತ್ತ ಅಭಯವನ್ನು ನುಡಿದಿಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನೋ. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಜ ಮಾತಲ್ಲ ಮರೆಜ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದನ್ನ ಲೀಲೆಯ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದನ್ನ ಲೀಲೆಯ. ಹರುಷದೊಳಗಿರುವುದೆನುತ ತ್ರಿದಶರಿಗರುಹಿ ಶ್ರೀದೇವಿ ಮರುಗದಿರು ಸುರಪಾಲ ಸುರಪಾಲ.
ಶುಂಭರ ಬಾಧೆಯಿಂದ ಕಂಗೆಟ್ಟೆಯ ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದು ದಿನ ಎನ್ನುವುದು ನಮ್ಮ ಪಾಲಿಗೆದಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ, ಅವಕಾಶ ಉಂಟೆ. ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿಸಿ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಡುವ ಕಾರ್ಯವು ಸುಲಭ, ಧನುಜರೆಲ್ಲರ ಕೊಡುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಯೋಚಿಸಿ ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯಲೋಕವ ಮೋಗಿಸಿ ತರಿಯೇ ದೈತ್ಯ ವಿರೋಧವ ಮೋಗಿಸಿ ತರಿಯೇ ಮಹಾಮಾಯೆ ಮೋಹಿಸಿ ತರಿಯೇ ಸುಂದರಾಂಗವ ತಳೆದೊಂದು ಕೌಶಿಕಿಯಾಗಿ ಸುಂದರಾಂಗವ ತಳೆದೊಂದು ಕೌಶಿಕಿಯಾಗಿ ನಿಲ್ದಿಳು ಧರ್ಮ ಕದೋಪ ಮನದೊಳಗೆ ನಿಲ್ದಿಳು ಧರ್ಮ ಕದೋಪ ಮನದೊಳಗೆ ನಿಲ್ದಳು 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 ಸುಂದರಂಗವ ತಡೆದೊಂದು ಕೌಶಿಕಿಯಾಗಿ ನಿಲ್ದಳು ಮೇಲೆ ಭವನದೊಳಗೆ ನಿಲ್ದಳು ನರವ ಕದೋಪ ವನದೊಳಗೆ ವನದೊಳಗೆ ಎಂದು ಯೋಚಿಸಿ ಮಹಾಮಾಯಿ
ದೈತ್ಯವೃಂದವ ಮೋಗಿಸಿ ತರಿಯೇ ದೈತ್ಯವೃಂದವ ಮೋಗಿಸಿ ತರಿಯೇ ಮರಮಾಯಿ ಮೋಗಿಸಿ ತರಿಯೇ ಹಾಯ್ 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 ಯೋಚಿಸಿ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ, ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದರೆ ಯಾವಳಿಗೆ ಮೈ ತೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯೂ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದೆ. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಕನಕಾಲುಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು 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 ಹಾಯ್ ಶೋಭಿಸಲು ಆವನದೊಳಗಂದು ಮೋದದೊಳು ಆವನದೊಳಗಂದು ಮೋದದೊಳು ಶೋಭಿಸಲು ಮೋದದೊಳು ಕನಕದು ಯಾಲೆ ಶೋಭಿಸಲು ಆವನದೊಳಗಂದು ಮೋದದೊಳು ಸನ್ಮತದಿಂದ ಉಯ್ಯಾಲೆಯನ ಸನ್ಮತದಿಂದ ಉಯ್ಯಾಲೆಯನ ಜಗಜನನಿ ಆಡುತ್ತಲೇ ಕನಸು ಬಗಿನೊಳನೋಡು ಉಯ್ಯಾಲೆ ಆಡಿದಳು ಮಗಮಾತೆ ತಾನುಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯ್ಯಾಲೆ ಆಡಿದಳು ಮಗಮಾತೆ ತಾನುಯ್ಯಾಲೆ ಆಡಿದಳು 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 ಶೋಭಿಸಲು ಆ ವನದೊಳಗಂದು ಮೋದದೊಳು
ಶೋಭಿಸಲು ಮೋದಗಳು
ಸಲುವ ಮಾಂಸವ ಶುಂಭಗಿ ಒಡೆ ನಲವಿನಿಯು ತೆಗೆದಿರಿಸಿಯೇ ತುಹಿನಾದ್ರಿಯನು ಅಡರುದಲಿಯೇ ಮೃಗ ಮಾಂಸವನು ಮಿಲುದ ಮೃಗಗಳ